ಸಾನ್ವಿ ಹಾಯ್, ರೋಹಿನ್ ನಾಗೇಶ್ ಹಲೋ. ನನಗಿಂತ ಮುಂಚೆನೆ ಬಂದಿದ್ದೀರಾ ಅಂತೆಲ್ಲ. ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಬರಲಿ, ಆಮೇಲೆ ಮಾತಾಡುವ. ನೆಟ್ವರ್ಕ್ ಉಂಟಲ್ಲ, ವಾಯ್ಸ್ ಕ್ಲಿಯರ್ ಉಂಟಾ ಸಾನ್ವಿ? ವಾಯ್ಸ್ ಕ್ಲಿಯರ್ ಉಂಟಾ? Welcome to live chat. Remember to guard your privacy and community guidelines. ಯಾರೆಲ್ಲ ಬಂದಿದ್ದಾರಂತ ಗೊತ್ತಾಗ್ತಿಲ್ಲ, ಬೇಗ ಬನ್ನಿ, ಮೆಸೇಜ್ ಮಾಡಿ, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ನಂದು ವಾಯ್ಸ್ ಕೇಳಿಸ್ತಾ ಉಂಟಾ? ನೆಟ್ವರ್ಕ್ ಇಶ್ಯೂ ಏನಾದರೂ ಉಂಟಾ? ಫೇಸ್ ಕ್ಲಿಯರ್ ಉಂಟಾ? ಬ್ಲರ್ ಏನಾದರೂ ಉಂಟಾ? ದಯವಿಟ್ಟು ಹೇಳಿ. ಶಾನು ಹೇಳು. ಗೊತ್ತಾಗ್ತಿಲ್ಲ. ಹಾಯ್ ಹಾಯ್ ಹಾಯ್, ಹಲೋ. ನಂದು ವಾಯ್ಸ್ ಕ್ಲಿಯರ್ ಉಂಟಾ? ಯಾರಾದರೂ ಹೇಳಿ. ನೆಟ್ವರ್ಕ್ ಇಶ್ಯೂ ಉಂಟಾ ಅಂತ ಗೊತ್ತಾಗ್ತಿಲ್ಲ. ಅಶ್ವಿನ್ ನಾಯ್ಕ್ ಹಾಯ್, ಎನ್ ಎಸ್ ಕ್ರಿಯೇಷನ್ ಹಾಯ್, ರೋಷನ್ ಫರ್ನಾಂಡಿಸ್ ಹಲೋ, ದೀಶಾ ಪೂಜಾರಿ ಹಾಯ್, ಮಮತಾ ಹಾಯ್, ಡ್ಯಾನ್ಸಿಂಗ್ ಸ್ಟಾರ್ ಹಾನರ್ಗೆ ಹಾಯ್ ಹಲೋ. ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ಪವಿತ್ರ ಹಲೋ, ಕ್ಲಿಯರ್ ಉಂಟು, ಓಕೆ. ಎಲ್ಲ ಬೇಗ ಬೇಗ ಬನ್ನಿ. ಯಾವಾಗಲೂ ಒಂದೇ ಥರ ಯಾಕೆ ಅಂತ ಒಂದು ಸ್ಪೆಷಲ್ ಆಗಿರಲಿ ಅಂತ ಇವತ್ತು ಲೈವಲ್ಲಿ ಒಂದು ವಿನ್ನರ್ ಅನೌನ್ಸ್ಮೆಂಟ್. ಸೊ ವಿನ್ನರ್ ಬರಲಿ, ಕಾಯ್ತಿದ್ದೇನೆ ಯಾರು ಬರ್ತಾರೆ ಅಂತ. ವನಸು ಆಂಡ್ ವನಸ ಆಂಡ್ ಮರುವಾಯಿ ಸುಖ ಕ್ಲಿಯರ್ ಉಂಡಿ, ಓಕೆ. ಥ್ಯಾಂಕ್ ಯು. ಬೇಗ ಬೇಗ ಬನ್ನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಇದ್ದೀರಲ್ಲ, ನಿಮಗೊಂದು ಕ್ವೆಶನ್ ಕೇಳ್ತಾನೆ, ನೋಡುವ ಆನ್ಸರ್ ಮಾಡ್ತೀರಾ ನೋಡುವ, ಓಕೆನಾ? ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ನೋಡುವ ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ. ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಕ್ವೆಶನ್, ಸುಮ್ಮನೆ ಬೋರ್ ಆಗೋದಕ್ಕೆ. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ಕ್ವೆಶನ್ ಇದು, ಆನ್ಸರ್ ಮಾಡಿ ನೋಡು. ಯಾರು ಬುದ್ಧಿವಂತರಿದ್ದಾರೆ ನೋಡುವ, ಲೈವಲ್ಲಿ ಆನ್ಸರ್ ಮಾಡಬೇಕು. ಸ್ವಿಚ್ ದಯ ಪಾಡ್ನಿ ಮುಖ ಸ್ವಿಚ್ ಮಾಡಂದ ಫ್ಯಾನ್ ತಿರ್ಗೋಡತ್ತಾ ತಿರ್ಗುನೇ ಅವಿತ್ತ ಬೇಲೆ. ನೋ ಫನ್ನಿ ಆನ್ಸರ್ ಎಂತ ಅಂತ ಹೇಳಬೇಕು ನೀವು. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ಚಶ್ಮಿತಾ ಹಲೋ. ಬಾಲೆ ಬೋಂಡು ಬಾಲೆ ಜೆತ್ತದಲ್ಲ ಅಲ್ಲಿನ ಜೆಪ್ಪದೆ, ಬೇಗ ಬೇಗ ಜೆಪ್ಪದ, ನೀನು ಲೈವ್ಗೆ ಬರ್ತೀನಿ. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ನೋಡುವ ಯಾರು ಆನ್ಸರ್ ಮಾಡ್ತೀವಿ. ಫನ್ನಿ ಉಂಟು ಆನ್ಸರ್, ಫನ್ನಿ ಉಂಟು. ಕರೆಂಟ್ ಇತ್ತನ ತಿರ್ಗೊಂಡು, ನೋ ಫನ್ನಿ ಆನ್ಸರ್. ಅದಕ್ಕೆ ತಿರ್ಗದೆ ಉಪ್ಪೆರ ಪುಜಿ. ಜಸ್ಟ್ ಒಂದು ಫನ್ನಿ ಆನ್ಸರ್ ಮಾರೆ. ದೂರ ಪಿದಾರ್ಥ ನೀರು ಯಾ ಪೋದು ಬರ್ತೀನಿ ಅಂಚ. ಪ್ರೈಸ್ ದಾಲ ಉಂಡ ನಿಕ್ಕ ಪ್ರೈಸ್ ಕೊರ್ಕ ಪನ್ ಕರೆಕ್ಟ್ ಆನ್ಸರ್ ಪನ್ ಫಸ್ಟ್ಗೆ ಬೊಕ್ಕ ನಿಕ್ಕ ಪ್ರೈಸ್ ಕೊರ್ಕ ಸಂಜೆಗೂ ಬರ್ತಾರೆ ನಾ ಕಂಡನೆ. ಹಲೋ ಬೇಗ ಬೇಗ ಬನ್ನಿ. ಒಂದು 30 ಆಗಲಿ, ಆನಂತರ ನಾನು ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತೇನೆ. ಎಲ್ಲ ಬರಬೇಕಲ್ಲ. ಫ್ಯಾನ್ ಫಾಸ್ಟ್ ಇಟ್ರು. ಕೇಳ್ತದ ನಿಮಗೆ? ವಾಯ್ಸ್ ಕೇಳಿಸ್ತದಲ್ಲ? ಹಾಂ. ಫ್ರೆಂಡ್ ಸ್ವಿಚ್ ಪಾಡ್ದ ಬೊಕ್ಕ ಫ್ಯಾನ್ ತಿರ್ಗೋಡತ್ತ. ಪಂಡ ಸ್ವಿಚ್ ಪಾಡ್ದ ಬೊಕ್ಕ ಫ್ಯಾನ್ ತಿರ್ಗೋಡತ್ತ. ನೋ ಅದಕ್ಕೆ ತಿರ್ಗಲಿಕ್ಕೆ ಆಗಿದ್ದು ನೋಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ತಿರ್ಗಲಿಕ್ಕೆ ಆಗಿದ್ದು ನೋಡಲಿಕ್ಕೆ ಆಗಲಿಲ್ಲಲ್ಲ. ಅಕ್ಕ ಇಲ್ಲಿಂದಲೇ ಮೆಸೇಜ್ ಮಾಡಿದ್ದಾರೆ. ಗೀತಾಜಿ ಶೆಟ್ಟಿ ಹಾಯಕ್ಕೆ ಹಲೋ. ಸೋನಿಯಾ ಹಲೋ. ಯಾನೆ ವಿನ್ನ ತರ ನಿನ್ನ ಅತ್ತ. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ? ಈಗ ಫ್ಯಾನ್ ತಿರುಗುತ್ತುಂಟು ನೋಡಿ. ಅದಕ್ಕೊಂದು ಫನ್ನಿ ಆನ್ಸರ್ ಉಂಟು, ಅದನ್ನು ಹೇಳ್ಬೇಕು ನೀವು. ಇಂಚು ಬಲೆ. ನನ್ನ ಹಸ್ಬೆಂಡ್ ಕೂಡ ಜಾಯಿನ್ ಆಗ್ತಾರೆ ಇವತ್ತು ಲೈವ್ಗೆ. ಬಲೆ ಬೇಗ ಬೇಗ ಬನ್ನಿ ಗೈಸ್, ನಾನು ಕಾಯ್ತಿದ್ದೇನೆ ವಿನ್ನರ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ. ಎಂತ ಹೇಳ್ತಾರೆ ಅದು, ತುದಿಗಾಲಲ್ಲಿ ನಿಂತಿದ್ದೇನೆ ಅಲ್ಲ, ಕೂತ್ಕೊಂಡಿದ್ದೇನೆ. ಬೇಗ ಬೇಗ ಬನ್ನಿ ಗಾಯ್ಸ್, ಬೇಗ ಬೇಗ ಬನ್ನಿ, ಬೇಗ ಬೇಗ ಬರಬೇಕು. ಎಲ್ಲಿ ಯಾರು ಸಲ್ಲ 24 ಆಯಿತು, 30 ಆದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತೇನೆ. ಕ್ವೆಶನ್ ದಾದೆ
ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ ಕ್ವೆಶನ್ ಇದು. ಆ್ಯಕ್ಚುಲಿ ನಾನು ಇವತ್ತು ಲೈವಿಗೆ ಬರಲಿಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದರೆ, ನಿನ್ನೆ ಕ್ವೆಶನ್ ಕೇಳಿದ್ದಲ್ಲ, ವ್ಲಾಗಲ್ಲಿ ಕ್ವೆಶನ್ ಕೇಳಿದ್ದೆ. ಒಂದು ನನ್ನ ಒಬ್ಬರು ಅಣ್ಣನನ್ನು ತೋರಿಸಿ ಅವರಿಗೆ ಏಜ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ, ಓಕೆನಾ. ಒಂದು ಕ್ವೆಶನ್ ಅದು. ಮತ್ತೊಂದು ನನ್ನ ಅತ್ತಿಗೆ ಮಗಳು ಸಾನಿ ಅದು ವ್ಲಾಗಲ್ಲಿ ಇದ್ದಾಳೆ, ಸೊ ಅವಳು ಎಷ್ಟನೇ ಕ್ಲಾಸ್ ಅಂತ ಗೆಸ್ ಮಾಡಬೇಕು. ಸೊ ಎರಡೂ ಕ್ವೆಶನ್ಗೆ ಕೂಡ ಆನ್ಸರ್ ಮಾಡಿದವರಿಗೆ ಮಾತ್ರ ಪ್ರೈಸ್. ಇನ್ನೊಂದು ವಿಷಯ ಹೇಳಿಕೊಂಟು, ಬೇಗ ಬೇಗ ಬನ್ನಿ, ಅದಕ್ಕೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ನೋ ನೋ ವೈರ್ ಕನೆಕ್ಷನ್ ಒಪ್ಕೊಂಡು ಸೋತ್ರ ನೀವು. ನಮಕ್ ಫ್ಯಾನ್ ತಿದ್ದಾರ ಪೂಜೈಕ್. ನೋ 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 ಎಂತಕ್ಕೆ ಗೊತ್ತುಂಟಾ, ಫನ್ನಿ ಆನ್ಸರ್. ಇನ್ನು ಅದ ಅಂತ ಹೇಳ್ಬೇಡಿ, ನೀವು ಹೇಳಿದ್ದು ಕೂಡ ಕರೆಕ್ಟ್ ಆಗಿರ್ಬೋದು. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಯಾಕೆ ತಿರುಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಹಸ್ಬೆಂಡ್ ಹೇಳ್ತಾರೆ ಆನ್ಸರ್ ಬರತ್ತಿನ ಅರ್ಥ ಆತಜಾ. ಇಲ್ಲದಿದ್ರೆ ಕೋಲಿನಿಂದ ಹೊಡಿತಾರಲ್ಲ, ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ತಿರುಗಿಲ್ಲದಿದ್ರೆ. ಈಗ ಆಲ್ಮೋಸ್ಟ್ ನಾವು ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ತಿರುಗಲಿ, ನಾವು ಫ್ಯಾನ್ ಎಂತದ್ದು ಆಗಿರ್ಬೇಕು ಅಂತ ಹೇಳಿ ಕೋಲಿನಲ್ಲಿ ತಿರುಗಿಸುದಿಲ್ವಾ, ಅದೇ ಆನ್ಸರ್ ಆಯ್ತಾ. ಅದಕ್ಕೆ ಕೆಲಸ ಇಲ್ಲ, ಹಾಗೆ ತಿರುಗುತ್ತದೆ. ಹೌದೌದೌದು, ನೀವು ಹೇಳಿದ್ದು ಸರಿಯಾಗಿರ್ಬೋದು, ಬಟ್ ಒಂದು ಫನ್ ಇರಲಿ ಅಂತ ಹೇಳಿ ಆನ್ಸರ್ ಮಾಡಿದೆ ಅಷ್ಟೇ. ಶ್ರೇನಾಯ್ಕ್ ಹಲೋ, ಆರಾಧ್ಯ ಡ್ರಾಯಿಂಗ್ ವರ್ಲ್ಡ್ ಹಲೋ. ಓಕೆ, 30 ದಾಟಿತು. ಈಗ ವಿನ್ನರ್ ಅನೌನ್ಸ್ ಮಾಡುವಂಥ ಟೈಮ್. ಬಿಗ್ ಬಾಸ್ ಸಮಯ ಎಷ್ಟು? ಸಮಯ ಎಷ್ಟಾ ಗಂಡ? 8 ಗಂಟೆ 35 ನಿಮಿಷ 33 ಜನ ಬಂದಿದ್ದಾರೆ. ಸೊ ಈಗ ವಿನ್ನರ್ ಅನೌನ್ಸ್ ಮಾಡುವಂತಹ ಸಮಯ. ಹೇಳುದಾ ಪ್ರತೀಕ್ಷಾಚಾರ್ಯ ಹಲೋ, ಬನ್ನಿ ಬನ್ನಿ. ವನಸಾತಿಜಿ 8:35 50 ಅವರ್ಡ್. 50 ಅವರ್ಡಾ ಅತನ ಬಂದು ಬರ್ಚಾ. ಓಕೆ ಓಕೆ, ತುಕ ಸಂಜಯ್ ಹೇಳಿದ 50 ಆಗಲಿ ಅಂತ. ನೋಡುವ 50 ಬರ್ತಾರೆ ನೋಡುವ. ಗಾಡ್ ಇಸ್ ಗ್ರೇಟ್ ಹಲೋ. ನೆಲ್ ಶಿವಕುಮಾರ್ ಪಲ್ಲೆ ಆನ್ಸರ್ ಪಲ್ಲೆ ವಿನ್ನರ್ ಪಲ್ಲೆ. ಪನ್ಪೆ ಥ್ಯಾಂಕ್ ಯು. ಇದು ನಮ್ಮೆಲ್ಲದಿಲ್ಲ ಅಂತೆ ನೋಡಿ ನನ್ನ ಗಂಡನ ಉಪದ್ರ ಬುಕ್ ಇಂಚ್ ನಮ್ಮೆಲ್ಲದಿಯರ ಪೂಜೆಗೆ. ಆನ್ಸರ್ ಪನ್ನೋಡಾ. ಓಕೆ, ಆನ್ಸರ್ ಈಸ್ ಮಲ್ಲೊಂದು ಪಲ್ನ ಕಾಕೊಂಡು. ಕ್ವೆಶನ್ ಹೇಗೆ ಕೇಳಿದರೆ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ. ಕ್ವೆಶನ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಕೆಲವರಿಗೆ ಆಗ್ಬೋದು ನಮ್ಮ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿಯವರಿಗೆ ಹೇಳಿ ಸೊ ಅವರಿಗೆ ಹೇಳಿರ್ಬೋದು ಆನ್ಸರ್ ಅಂತ. ಖಂಡಿತ ಇಲ್ಲ. ನನಗೆ ಆನ್ಸರ್ ಗೊತ್ತಾದದ್ದು ನಿನ್ನೆ ಬ್ಲಾಗ್ ಎಲ್ಲ ಹೋದ ನಂತರ ರಾತ್ರಿ ನಾನು ಕಾಲ್ ಮಾಡಿ ಕೇಳಿದ್ದು ನಿಮ್ಮ ಏಜ್ ಎಷ್ಟು ಅಂತ. ನಾನು ಯಾರು ಒಬ್ಬರಿಗೂ ಕೂಡ ಹೇಳಿಲ್ಲ, ಇದರ ಬಗ್ಗೆ ಕ್ಲಾರಿಟಿ ಇರಲಿ. ಮತ್ತೊಂದೇನಂತ ಹೇಳಿದರೆ ಸಾನ್ವೇಶ್ನೇ ಕ್ಲಾಸ್ ಅಂತ ಕೂಡ ನಾನು ಯಾವುದೇ ವ್ಲಾಗಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ, ಓಕೆನಾ. ಮತ್ತು ನಮ್ಮ ಫ್ಯಾಮಿಲಿಯವರು ಅಂದರೆ ನಮ್ಮ ಮನೆಯವರು ಅಂತಾಗಿರ್ಬೋದು, ಹಸ್ಬೆಂಡ್ ಫ್ಯಾಮಿಲಿ ಕೆಲವರು ಇದ್ದಾರಲ್ವ, ಸೊ ಅವರದ್ದು ನಾನು ಆನ್ಸರ್ ಇದು ಬೇಡ ಅಂತಾರೆ ಫಸ್ಟಿಗೆ ಹೇಳಿದ್ದೇನೆ, ಅವ್ರು ಆನ್ಸರ್ ಮಾಡುವ ಹಾಗಿಲ್ಲ ಅಂತ. ಸೊ 2 ಕ್ವೆಶನ್ಗೆ ಕೂಡ ಕರೆಕ್ಟ್ ಆನ್ಸರ್ ಮಾಡಿದವರಿಗೆ ಮಾತ್ರ ಗಿಫ್ಟ್ ಅಂತ ಹೇಳಿದ್ದೆ, ಓಕೆನಾ. ಮತ್ತೊಂದೇನಂತ ಹೇಳಿದರೆ ಅವರ ಆಧಾರ್ ಕಾರ್ಡ್ ಕೂಡ ಕಳಿಸ್ಲಿಕ್ಕೆ ಹೇಳಿದ್ದೆ ನಾನು. ಅವ್ರ ಹತ್ರ ಕೂಡ ಹೇಳಿದ್ದೆ, ನೀವು ಯಾರು ಕೇಳಿದ್ರು, ನಿಮ್ಗೆ ತುಂಬ ಹತ್ತಿರದವರು ಕೇಳಿದ್ರು ಕೂಡ ನೀವು ಹೇಳಬೇಡಿ ಅಂತ. ಆ್ಯಕ್ಚುಲಿ ಈ ಲಾಗಲ್ಲಿ ಸಾನ್ವಿ ಅಂತ ಇದ್ದಾಳೆ, ಆಗ ಫಸ್ಟಿಗೆ ಮೆಸೇಜ್ ಮಾಡಿದ್ದಾಳೆ. ಅದೇ ಅವಳು ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ದೆ ಅಲ್ವಾ. ಸೊ ಅವಳಿಗೆ ಕೂಡ ಅಣ್ಣನ ಏಜ್ ಎಷ್ಟು ಅಂತ ಗೊತ್ತಿಲ್ಲ. ಅವಳು ಕೂಡ ನನ್ನ ಹತ್ರ ತುಂಬ ಸಲ ಕೇಳಿದ್ದೆ ಏಜ್ ಎಷ್ಟು ಅಂತ, ನನಗೆ ಹೇಳಿ ನಾನು ಹೇಳೋದಿಲ್ಲ ಅಂತ. ಬಟ್ ಒಬ್ಬರಿಗೆ ಹೇಳಿಲ್ಲ. ಯಾಕೆ ಇವರಿಗೆ ಗೊತ್ತುಂಟ ಗೊತ್ತಿಲ್ಲ ನನಗೆ, ಅವರಿಗೆ ಸಹ ಗೊತ್ತಿಲ್ಲ, ಆಲ್ಮೋಸ್ಟ್ ಗೊತ್ತಿಲ್ಲ ಯಾರಿಗೆ ಸಹ ಇಲ್ಲಿ. ಅಕ್ಕ ಕೂಡ ಕೇಳಿದರು, ಸೊ ಅವರಿಗೂ ಕೂಡ ಹೇಳಿಲ್ಲ. ಸೊ ಯಾರಿಗೂ ಹೇಳದೆ ಈಗ ನಾನು ಸೀಕ್ರೆಟನ್ನು ರಿವೀಲ್ ಮಾಡ್ತಿದ್ದೇನೆ, ಆಯಿತಾ. 1 ನಿಮಿಷ ಆಯಿತಾ. ನಾನೊಂದು ಅಕ್ಕ ಒಂಜಿರೆ ಕ್ವೆಶನ್ ಬೊಕ್ಕ ಪಲ್ಲೆ ಕ್ವೆಶನ್ ಲಚ್ಚು ಜೆತ್ತದಾಳು ಇನ್ನ ಕಂಡನಿ ದಾದ ಮಂತೀರು ಹಾರ್ಟ್ ಅಟ್ಯಾಕ್ ಕ್ಯೂರಿಯಸ್ಲಿ ಅರೆಗೆ 50 ಆದ ಪಲ್ಲೆ ಇಂಕ್ಲೆ ಗಾತೆ ಪಲ್ಲೆ. ಓಕೆ, ವೇರ್ ಇಸ್ ಲಚ್ಚು ಬೇಬಿ ಸ್ಲೀಪಿಂಗ್. ಪನ್ಪರತೆ ಹಾಯ್ ಸಿಸ್ ಹಲೋ. ಶ್ರೇಯಾ ಮಾಮೂಲೆ ಮುಲ್ಪೊಲ್ಲೇರು ಸುರೇಶ್ ಬಿಡ್ದು ಹಲೋ. ಓಕೆ, ಈಗ ನಾನು ವಿನ್ನರ್ ಅನೌನ್ಸ್ ಮಾಡೋಣ. ಓಕೆ, ವಿನ್ನರ್ ಅನೌನ್ಸ್ ಮಾಡೋಣ. ಓಕೆ, ಒಂದು ನಿಮಗೆ ಕೂಡ ಕ್ವೆಶನ್ ಕೊಡುವ. ನೀವು ಒಂದ್ಸಲ ಏಜ್ ಮತ್ತೆ ಅವಳ ಕ್ಲಾಸ್ ಗೆಸ್ಟ್ ಮಾಡಿ ನೋಡುವ, ಯಾರು ಹೇಳ್ತಾರೆ ನೋಡುವ ಕರೆಕ್ಟಾಗಿ. ಇಲ್ಲಿ ಒಂದು ಲೈವ್ ಚಾಟಲ್ಲಿ ಹೇಳಿ ಸಾನ್ವಿ ಎಷ್ಟನೇ ಕ್ಲಾಸ್ ಮತ್ತು ನನ್ನ ಅಣ್ಣ ಇವರ ಭಾವ ಅವರ ಏಜ್ ಎಷ್ಟು ಗೆಸ್ ಮಾಡಿ. ಕೆಲವರು ವ್ಲಾಗ್ ನೋಡದೇ ಇರ್ಬೋದು, ಅವ್ರ ಹತ್ರ ಕೇಳಿದರೆ ಗಣೇಶ್ ಮಾಮು ಇಂಚ ಗೊತ್ತುಂಡ ಅಂಬೇರ್ನ ಅಕ್ಕನ ಮಗಲ್ ಅಂಚ ಮಾಮುದು ಪಂಡಿನಾಲು ಮಂಗ. ಓಕೆ, 6th 8th. ಓಕೆ, ಫಸ್ಟ್ ಕ್ವೆಶನ್ ಸಾನ್ವಿ ಎಷ್ಟನೇ ಕ್ಲಾಸ್ ಅಂತ ಹೇಳಿ ಎಲ್ಲರೂ ಕೂಡ.
ನೋಡುವ ಯಾರಾದ್ರೂ ಹೇಳ್ತಾರ ಅಂತ. ಸಾನ್ವಿ ಎಷ್ಟನೇ ಕ್ಲಾಸ್ ಅಂತ ಹೇಳಿ ಎಲ್ರು ಕೂಡ. 6th ಕ್ಲಾಸ್ ಅಲ್ಲಿ 8ನೇ ಕ್ಲಾಸ್. ನನಗೆ ಎರಡು ಕೂಡ ಆನ್ಸರ್ ಮಾಡಿ, ಆಗ ನಿಮಗೆ ನೋಡುವ. ಅಣ್ಣ ಡೇಟ್ ಆಫ್ ಪನ್ಪೆ ಅಂಗನವಾಡಿ. ಓ ಅಂಗನವಾಡಿ ಇವತ್ತೇ 10th 3rd 8th 5 47 7th 5 8th ಸ್ಟ್ಯಾಂಡರ್ಡ್. ಓಕೆ ಎಲ್ಲ ಹೇಳಿದ್ರಿ. ಈಗ ಎರಡು ಕೂಡ ಹೇಳಿ. ಅವಳು ಎಷ್ಟನೇ ಕ್ಲಾಸ್ ಪ್ಲಸ್ ಅಣ್ಣನ ಏಜ್ ಎಷ್ಟು, ಎರಡು ಕೂಡ ಹೇಳಿ. ಓಕೆನಾ? ಎರಡು ಕೂಡ ಹೇಳಿ, ಎರಡು ಕೂಡ ಒಟ್ಟಿಗೆ ಬರಲಿ ಆನ್ಸರ್. ಸೆಕೆಂಡ್ PUC ಇಂಚಿನ ಮಾರಾಯ, ಡಿಪ್ಲೊಮಾ. ಎರಡು ಕೂಡ ಒಟ್ಟಿಗೆ ಆನ್ಸರ್ ಮಾಡಿ ನನಗೆ. ಅವಳು ಎಷ್ಟನೇ ಕ್ಲಾಸ್ ಮತ್ತೆ ಅಣ್ಣನ ಏಜ್ ಎಷ್ಟು? 8th ಸ್ಟ್ಯಾಂಡರ್ಡ್ 48, ಸಾನ್ವಿ 6th 7:45, ಆರೆಗೆ 51 ಏಜ್ ಆದಿಪ್ಪು, 7th ಆದಿಪ್ಪು, 43 6 45 7th 42, 8th ಸ್ಟ್ಯಾಂಡರ್ಡ್ 45 years 4:48. ಶ್ಯಾಮಲಾ ಹಲೋ. ಮನೀಶ್ ಕರ್ಕರ 8:45 43 5:45 7th, ಸಾನ್ವಿ 5th. ಓಕೆ 10th ಏಜ್ 47. ಹಾಯ್ ವಿನೋದ. ಮರಿಯಾ ವಿಲ್ಮಾ ಪ್ಯಾರಿಸ್ 6th ಕ್ಲಾಸ್ 47. ದಾದಕ್ಕ ಇರಿ ಹುಷಾರುಲ್ಲಾರ? ಏನು ಹುಷಾರುಲ್ಲೇ? ಆಜಿನೇ ಕ್ಲಾಸ್ 43. ಓಕೆ ಈಗ ಆನ್ಸರ್ ಮಾಡ್ತೇನೆ. 43 ಮೆಂಬರ್ಸ್ ಆಯಿತು. ಇನ್ನು ಎಲ್ಲ ಯಾರು ಲೆಫ್ಟ್ ಆಗಬೇಡಿ, ಕರೆಕ್ಟಾಗಿ ಆನ್ಸರ್ ಹೇಳ್ತೇನೆ ನಾನೇ. ಸೊ ತುಂಬ ಜನ ಸಾನಿ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ, ಕೆಲವರು ಅಂಗನವಾಡಿ ಅಂತ ಕೂಡ ಹೇಳಿದ್ರಿ. ಈಗ ಸಂಜೆ ಹೇಳಿದ ಅಂಗನವಾಡಿ ಅಂತ. ಅಂಗನವಾಡಿ ಅಂತೂ ಚಾನ್ಸ್ ಇಲ್ಲ ಆಯಿತಾ. ಕೆಲವರು 5ನೇ ಕ್ಲಾಸ್ ಹೇಳಿದ್ರಿ, 6ನೇ 7ನೇ 8ನೇ 10ನೇ ಕ್ಲಾಸ್ ತನಕ ಕೂಡ ಹೇಳಿದ್ರಿ. ಓಕೆನಾ? ಅದೇ ರೀತಿ ಅವರ ಏಜ್, ಅಣ್ಣನ ಏಜ್ 35ಇಂದ 50ಯ ಒಳಗೆ ಅಂತ ಹೇಳಿದ್ವಿ ಅಲ್ಲ. ಸೊ ಅದರಲ್ಲಿ ಕೂಡ ತುಂಬ ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆನಾ? ನಾನು ಫಸ್ಟಿಗೆ ಹೇಳಿದ್ದೆ, ಎರಡು ಕೂಡ ಕರೆಕ್ಟ್ ಆನ್ಸರ್ ಮಾಡಿದವರಿಗೆ ಮಾತ್ರ ಪ್ರೈಸ್ ಹೋಗುತ್ತೆ ಅಂತ. ಸೊ ತುಂಬ ಜನ ಇಲ್ಲಿ ನಾನು ಈಗ ಆನ್ಸರ್ ಮಾಡಿದ್ರಲ್ಲ, ನಿಮ್ಮದು ಕೌಂಟ್ ಆಗೋದಿಲ್ಲ ಆಯಿತಾ. ನಾನು ಹೇಳಿದ್ದೆ ಅಲ್ವಾ, ಇವತ್ತು 4:15 ಗಂಟೆ ಒಳಗೆ ಯಾರು ಆನ್ಸರ್ ಮಾಡ್ತಾರೆ ಅವರು ಮಾತ್ರ ವಿನ್ನರ್ ಅಂತ ಹೇಳಿದ್ದೆ. ಸೊ ನನಗೆ 4:15 ಗಂಟೆ ಒಳಗೆ ಯಾರು ಆನ್ಸರ್ ಮಾಡಿದ್ದಾರೆ, ಸೊ ಅವರನ್ನು ನಾನು ಕೌಂಟ್ ಮಾಡ್ಕೊಳ್ತೇನೆ. 7th ಎರಡು ಕೂಡ ಕರೆಕ್ಟ್ ಆನ್ಸರ್ ಆಗಿರಬೇಕು. ಓಕೆನಾ? ಓಕೆ, ನನಗೆ ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತೇನೆ. ಓಕೆ ಅಲ್ವಾ? ಓಕೆ ಆದರೆ ಓಕೆ ಅಂತ ಹೇಳಿ. ಮತ್ತೆ ವೆಯ್ಟ್ ಮಾಡಿಸಿದ್ರೆ ಮತ್ತೆ ಇವಳೆಂತ ಇನ್ನೂ ಸಹ ಹೇಳೋದಿಲ್ಲ ಅಂತ ಹೋಗ್ಬೋದು ನೀವು. ಪೋಸ್ಟ್ ಬಂತಲ್ಲ ಕಣಿಪೋಡ, ಅವಾಗ ಒಂಚೂರು ಕ್ಯೂರಿಯಾಸಿಟಿ ಜಾಸ್ತಿ ಇಟ್ಕೊಂಡು ಹೇಳ್ಬೇಕಾ? ಓಕೆ ಪಾಲನೆ ಆನ್ಸರ್. ಓಕೆ. ಎಸ್, ಅದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ, ಅದರೊಂದು ನಡುವಲ್ಲಿ ಒಂದು ಆ್ಯಡ್ ನನ್ನದು. ಓಕೆ, ಆನ್ಸರ್ ಏನಪ್ಪ ಅಂತ ಹೇಳಿದರೆ, ಯಾಕೆ ಬಂಪೆ ಉಂಟುಲೇ ಆನ್ಸರ್ ಏನಪ್ಪ ಅಂತ ಹೇಳಿದರೆ, ಬಿಗ್ ಬಾಸ್ ವಿನ್ನರ್ ಅನೌನ್ಸ್ಮೆಂಟ್ ಬರ್ತಲ ಕಾಪುಡು. ಓಕೆ, ಯಾನು 50 ಅವಡನ್ನು ಕಾತಂದ್ಲೆ 49 ಆಂಡು ಅಂಚ. ಓಕೆ, ಹೇಳ್ತೇನೆ. ಸಾನ್ವಿ, ತುಂಬ ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ. ಸಾನ್ವಿ 7th ಕ್ಲಾಸ್. ಓಕೆನಾ? ಸಾನ್ವಿ 7th ಕ್ಲಾಸ್. ಅಣ್ಣನ ಏಜ್ ಲೆಕ್ಕ ಹಾಕಿ ನೀವೇ. ಓಕೆನಾ? ನಾನು ಹೇಳ್ತೇನೆ, ಅವರ ಇಸವಿ ಹೇಳ್ತೇನೆ. 1981 ಇಸವಿ ಲೆಕ್ಕ ಹಾಕಿ ನೀವೇ ಎಷ್ಟು ಅಂತ. 1981ನೇ ಇಸವಿ. ಹಾಗಾದ್ರೆ ಅವ್ರಿಗೆ ಏಜ್ ಎಷ್ಟಾಗಿರ್ಬೋದು ಅಂತ ನೀವೇ ಲೆಕ್ಕ ಹಾಕಿ ನೋಡು. ಬೇಗ ಹೇಳಿ. ನಾನು ಇಲ್ಲಿ ಆನ್ಸರ್ ಮಾಡಿದವರ ಕೌಂಟ್ ಮಾಡಲಿಲ್ಲ ಆಯ್ತಾ. ನಾನು ಆಲ್ರೆಡಿ ವಿನ್ನರ್ ಚೂಸ್ ಮಾಡಿಟ್ಟಿದ್ದೇನೆ. 43. ಎಸ್, ಅಣ್ಣನ ಏಜ್ 43. ಸಾನ್ವಿನ ಕ್ಲಾಸ್ ಎಷ್ಟು ಹೇಳಿದ್ ನಾನು? 7th. ಓಕೆನಾ? ಎರಡು ಕೂಡ ಕರೆಕ್ಟ್ ಆನ್ಸರ್ ಕೊಟ್ಟವರು ಯಾರು ಅಂತ ಹೇಳಿದರೆ, ತುಂಬ ಜನ ಅಣ್ಣನ ಏಜ್ ಕರೆಕ್ಟ್ ಹೇಳಿದರೆ ಸಾನ್ವಿಯ ಕ್ಲಾಸ್ ರಾಂಗ್ ಆಗಿರ್ತದೆ, ಸಾನ್ವಿಯ ಕ್ಲಾಸ್ ಸರಿ ಹೇಳಿದರೆ ಅಣ್ಣನ ಏಜ್ ರಾಂಗ್ ಆಗಿರ್ತದೆ. ಅದು ಯಾರಪ್ಪ 47 ಅಂತ ಹೇಳಿದ್ದು? ಓಕೆ, ಈಗ ಕರೆಕ್ಟ್ ಆನ್ಸರ್ ಕೊಟ್ಟದ್ದು ಯಾರು ಅಂತ ಹೇಳಿದರೆ, ಒಬ್ಬರು ಕರೆಕ್ಟ್ ಆನ್ಸರ್ ಕೊಟ್ಟಿರೋದು. ಅವರು ನನಗೆ ಸಹ ಯಾರು ಅಂತ ಗೊತ್ತಿಲ್ಲ, ಹೊಸೊಬ್ಬರೇ. ಓಕೆನಾ? ಇದೊಂದು ಕ್ಲಾರಿಟಿ ಇರಲಿ, ಹೊಸೊಬ್ಬರೇ.
ಕರೆಕ್ಟ್ ಆನ್ಸರ್ ಕೊಟ್ಟವರು ಒಬ್ಬರೇ ಒಬ್ರು. ನನಗೆ ಕೂಡ ಶಾಕ್ ಆಯಿತು. ತುಂಬ ಜನ ಎಂತಂದು ಹೇಳಿದರೆ ಕರೆಕ್ಟ್ ಆನ್ಸರ್ ಕೊಡ್ತಾ ಬಂದರು, ಆ ಒಂದು ನಿಯರ್ ಇದ್ದರು. ಆದರೆ ಒಂದು ರಾಂಗ್ ಆದರೆ ಒಂದು ಕರೆಕ್ಟ್, ಒಂದು ರಾಂಗ್ ಆದರೆ ಒಂದು ಕರೆಕ್ಟ್, ಆ ಥರ ಇತ್ತು. ಸೊ ಈಗ ವಿನ್ನರ್ ಯಾರಪ್ಪ ಅಂತ ಹೇಳಿದರೆ, ವಿನ್ನರ್ ಪರೋಡ ಪಟಕಿಡಪ್ಪಲೆ ಒಂಜಿ ಗೀತಾ ಜೆ ಶೆಟ್ಟಿ ವಿನ್ನರ್. ಆರು ಸರ್ತಿ ವಿನ್ನರ್ ಆಪನೆ ಮಾರಾಯ. ಇದು ಆಲ್ಮೋಸ್ಟ್ ಮಾತಾಡಲಿ ಗೊತ್ತಾದಿಪ್ಪು ಏರ್ ಕರೆಕ್ಟ್ ಆನ್ಸರ್ ಪಂತೇರ ಅಂದ ತುಕ ವಿನ್ನರ್ ಆಯ್ನಕ್ಲು ಮುಲ್ಪ ಇತ್ತೇರಕ್ಲೆ ಗೊತ್ತಾವು ತುಕಾಕ್ಲಿ ಪನ್ಪೇರ ತುಕ ಅಂಜನಾರ್ ಲೈವ್ಗೆ ಬೈಜೇರ ಅಂದು ವಿನ್ನರ್. ನೈನ್ತ್ 7th ಸಾನ್ವಿ 7th ಕ್ಲಾಸ್. ಅಣ್ಣನ ಏಜ್ 43. ಅರೆಗೆ ಖುಷಿ ಅವಡು ಅಲ್ಲ. ನನಗೆ ಕೂಡ ಶಾಕ್ ಅದಂತ ಗೊತ್ತುಂಟಾ, ಒಂದು 60-70 ಆನ್ಸರ್ ಮಾಡಿದ್ದಾರೆ, ಅದರಲ್ಲಿ ಒಬ್ಬರು ವಿನ್ನರ್, ಒಬ್ಬರು ಕರೆಕ್ಟ್ ಆನ್ಸರ್ ಮಾಡಿದ್ರು ಅಂತ ಹೇಳಿದರೆ ನೀವೇ ಗೆಸ್ ಮಾಡಿ ಅವರ ಒಂದು ಲಕ್ ಹೇಗಿರ್ಬೋದು. ಚೆಕ್ ಯಾನ್ ಪಂತಿಜಿ ಮಾರರಿ ಇದು ಮರ್ಯಾದೆ ಪೊಚ್ಚಿ ಯಾಣತ್ತು ತುಕುಡಿ ಓ ಮರ್ಲೆದಿ ಬರ್ತಾನೆ ಡ್ಯಾನ್ಸಿಂಗ್ ಸ್ಟಾರ್ ಪ್ಲೀಸ್. ಓಕೆ, ವಿನ್ನರ್ ಯಾರಪ್ಪ ಅಂತ ಹೇಳಿದರೆ ಇಲ್ಲಿದ್ದವರು ಯಾರು ಸಹ ಅಲ್ಲ. ನೋಡ ವಿನ್ನರ್ ಯಾವ್ದವರು ಒಮ್ಮೆ ಕಮೆಂಟ್ ಮಾಡಿ ಅಂತ ನಾನು ಸಹ ಕಾಯುದು. ಅವರು ಲೈವ್ಗೆ ಬರಲೇ ಇಲ್ವಾ ಅಂತ. ಮತ್ತೆ ಎಲ್ಲಿ ಉಂಟು ಎಕ್ಸೈಟ್ಮೆಂಟೇ ಇಲ್ಲ. ಅವ್ರ ಲೈವಿಗೆ ಬಂದರೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತದೆ. ಹಾಗಾಗಿ ದೀಪ್ಯತ್ ಭಯಂಕರ ಈರ್ ಪಲ್ನೆ. ಓಕೆ, ವಿನ್ನರ್ ಅವರ ಪ್ಲೇಸ್ ಗೊತ್ತಿಲ್ಲ ನನಗೆ. ಧನಂಜಯ್ ಮಸ್ಕತ್ ಈರು ಕೆಲಸ ಮಲ್ತೊಂತಾರ. ಧನಂಜಯ್ ಮಸ್ಕತ್ ಈರು ಮೀಡಿಯಾಡ್ ಕೆಲಸ ಮಲ್ತೊಂದಿತ್ತಾರ ಅಂದಿತ್ತೆಲ್ಲ. ಮೀಡಿಯಾದ ಕೆಲಸ ಮಾಡ್ತಂದಿಲ್ಲ. ವಿನ್ನರ್ನ ಪುದರ್ ಪಲ್ನೆ ಸಂಜುಲತ್ ವಿನ್ನರ್ನ ಪುದರ್. ವಿನ್ನರ್ ನೇಮ್ ಈಸ್ ಸಂಜಯ್ ಮಾಣಿ ಕಾಪಿಕಾಡ್ ಅಲ್ಲ, ಗೀತಕ್ಕ ಕೂಡ ಅಲ್ಲ, ಪೂಜಾರಿ ದೀಪ್ತಿ ಅಲ್ಲ, ಓ ಅರ್ಪಿತಾ ಅಲ್ಲ ಅರ್ಪಿತಾ ಕೂಡ ಅಲ್ಲ. ಈತ ಶುಭ ಲಗ್ನ ಉಂಟು ಬೇಗ ಪಲ್ಲೆ. ಓಕೆ, ವಿನ್ನರ್ ಈಸ್ ಹನ್ಸಿಕಾ ಅಲ್ಲ, ವಿನೋದ ಅಲ್ಲ, ಬಬ್ಬಿ ಪೂಜಾರಿ ಅಲ್ಲ, ವಿಲನ್ ಪಂಡರತೆ ಇರ್ನ ಭಾವ ಯಾರು ಎರ್ನ ಹೋಲಿಕೆ ನಾನೇ ನೀವಲ್ಲ ಎಂತದ ಮೌನಪ್ಪ ಅಂತ ಹೇಳೋದು ಅಲ್ಲ ಆನಂದ. ಅರ್ಪಿತ್ ನೋ. ಯಾರಂತ ಹೇಳಿದ್ರೆ ವಿನ್ನರ್ ಈಸ್ ಆರಾಧ್ಯ ಅಲ್ಲ. ಸುಮ್ಮನೆ ಹುಚ್ಚುಗಟ್ಟಿದಾಗಿ ಉಂಟಲ್ಲ. ಓಕೆ, ವಿನ್ನರ್ ತುಕುಡಿ ಇನ್ನ ತಾರೆ ನಿನ್ನ ಯಾನಿ ನೋ ವಿನ್ನರ್ ಬರ್ಲೇ ಇಲ್ಲ. ನಾನು ಅದಕ್ಕೆ ಬರ್ಲಿ ಅಂತ ಕಾಯ್ತಿದ್ದೇನೆ ಮಾರ್ರೆ. ಈ ರತ್ತು ವಿನ್ನರ್, ಈ ವಿನ್ನರ್ ಹತ್ತು ಚೈರ್ ಪಲ್ಲೆ ಅವರ ಪ್ಲೀಸ್ ಆಪಜಿಕೇನರೆ ಪಲ್ಲೆ ಬೇಗ. ಸಾನ್ನಿಧ್ಯ ನೋ. ಓ ದೇವೇರ್. ಓಕೆ, ವಿನ್ನರ್ ಯಾರಪ್ಪ ಅಂತ ಹೇಳಿದ್ರೆ 18 ನಿಮಿಷ ಆಯ್ತಲ್ಲ. ಓ ಬಿಗ್ ಬಾಸ್ ಸಮಯ 18 ನಿಮಿಷ ಆಗಿದೆ. ಅಲ್ಲ ಎಂತ ಸಮಯ 8 ಗಂಟೆ 47 ನಿಮಿಷ. ರೀಚಾರ್ಜ್ ಮಾಡಿ ಅದಿತ್ತ ಆಯ್ತು. ರೀಚಾರ್ಜ್ ಮಾಡ್ರೆ ಅನ್ನೋದಿಲ್ಲ ಲೈವ್ ಎಬೇ ಗಣೇಶನ್ನ ಉದರ್ಪಲ್ಲಿ ಅಪೇಕ್ಷಾ ನೋ ಅಪೇಕ್ಷೆ ಏರಿಯೇ. ಓಕೆ, ಈಗ ವಿನ್ನರ್ ಹೇಳುವಂಥ ಸಮಯ. ವಿನ್ನರ್ ಯಾರು ಅಂತ. ಸೊ ಸಾನ್ವಿ ಏಜ್ ಕೂಡ ಕರೆಕ್ಟಾಗಿ ಸಾನ್ವಿ ಎಷ್ಟನೇ ಕ್ಲಾಸ್ ಅಂತ ಕೂಡ ಕರೆಕ್ಟಾಗಿ ಹೇಳಿದ್ದಾರೆ, ಏಜ್ ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಯಾರಿಗಾದರೂ ಡೌಟ್ ಇತ್ತು ಅಂತ ಹೇಳಿದರೆ, ಇದರಲ್ಲಿ ಮೋಸ ಅಥವಾ ಡೌಟ್ ಇತ್ತು ಅಂತ ಏನಾದರೂ ಹೇಳಿದರೆ ಡೈರೆಕ್ಟಾಗಿ ನನಗೆ ಇದರಲ್ಲಿ ವಾಟ್ಸಪ್ ನಂಬರ್ ಇದೆ, ಬಿಸ್ನೆಸ್ ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ. ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೇನೆ. ಅವರು ನಿನ್ನೆನೆ ಆನ್ಸರ್ ಮಾಡಿದ್ದಾರೆ. ಓಕೆನಾ, ನಿನ್ನೆನೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಎಸ್, ವಿನ್ನರ್ ಈಸ್ ಸ್ವಾತಿ ಲೋಹಿತ್. ಇದು ಕರೆಕ್ಟ್ ಆನ್ಸರ್ ಮಾಡಿದವರು. ಇದು ಸುಳ್ಳಲ್ಲ. ವಿನ್ನರ್ ಈಸ್ ಸ್ವಾತಿ ಲೋಹಿತ್ ಅಂತ ಉಂಟು. ಹೌದು, ನಾಟಕದ ಪುದರ್ ನಾಟಕ ಡಿಪ್ಪುನಾಗ ಅಣ್ಣೆ ಉಲ್ಲೆತ ಪಚ್ಚುಲ್ಲೆತ ಕುದುಪ್ಪೆ ಆ ಎಂಚಲೆತ್ತ ನಿತ್ತೆ ಐದು. ವಿನ್ನರ್ ಸ್ವಾತಿ ಲೋಹಿತ್ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ಆದಷ್ಟು ಬೇಗ ಗಿಫ್ಟ್ ಕಳಿಸಿ ಕೊಡ್ತೇನೆ. ಒಂದು ವೇಳೆ ಲೈವ್ ನೋಡ್ತಾ ಇದ್ರೆ ನನಗೆ ಅಡ್ರೆಸ್ ಕಳಿಸಿ, ಮತ್ತು ನೀವು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋದು ಕೂಡ ಕಳಿಸಿ ನನಗೆ. ನಿಮ್ಮ ಅಡ್ರೆಸ್ಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತಾ ಇದ್ದೇನೆ. ಸೊ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಕೂಡ ಒಂದ್ಸಲ ಕಂಗ್ರ್ಯಾಚುಲೇಷನ್ ಹೇಳಿ ಅಲ್ಲ. ನಿಮಗೆ ಕೂಡ ನೆಕ್ಸ್ಟ್ ಗಿಫ್ಟ್ ಸಿಗುವಾಗ ಅವರು ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಓಕೆ, ನಾನು ಕಮೆಂಟ್ ಓದ್ತಾ ಹೋಗ್ತೇನೆ. ವಿನ್ನರ್ ಸ್ವಾತಿ ಲೋಹಿತ್ ಆಯ್ತಾ. ಗಣೇಶರೇ ಹಾಯ್. ಸಂಜಯ್ ದೀಪ್ತಿನ್ ರೀಚಾರ್ಜ್ ಪಾಡ್ಯರೆ ಪಂಡೆ ಮೊಬೈಲ್ ಶಾಪ್ ಮುರ್ಕಬೇರು ಅಂದು ಇಜಿನಲ್ಲ ಮಾಡಿದ ಮೊಬೈಲ್ ಶಾಪ್ ಮುರ್ಕಬೇನ ಅಂದು ಸಂಜು ಹೊರ ಪಲ್ನೆ ತುಕುಡಿ ಪನ್ನತ್ತ ಮಾರೈತಿ. ಹಾಯ್ ಅಕ್ಷತಾ.
ದಾದೆ ಕಜಿಪು ಕಜಿಪು ಇನಿ ಮರುವಾಯಿ ಸುಕ್ಕ ಓ ಆರ ನಿಕ್ ಗೊತ್ತುಂಡಾ ಎಂಕೆ ಗೊತ್ತುಜಿ ಮಾರ ಏರ್ ಪಂಡದು ಕುಳ್ಳುಗಾನ ತುಕುಡಿ ಕಂಗ್ರಾಚುಲೇಷನ್ ದಾದ ಕಜಿಪು ಕಜಿಪು ಉಂದು ಮರುವಾಯಿ ಸುಕ್ಕ ತುಲೆ ಯಾನ್ ಪಂಡಿನೆ ಆನ್ಸರ್ ಮಾತೆಲ್ಲ ಪೋಯೇರು ಯಾನೊಂಜೇಳು ಪನದೆತ್ತುನ ಪೂರೈತದಾಯರ ಗಂಚು ತುಕುಡಿ ಇನ್ನು ಇಂಚಿನ ಮಾರೈತಿ ಕವಿತಾ ಕಬಕ ಕಂಗ್ರಾಚುಲೇಷನ್ ಸ್ವಾತಿ. ಓಕೆ ಬಾಲೆ ದಾದ ಮಲ್ಪಲು ಬಾಲೆ ಜೆತ್ತದಾಲ ಬೇತೆದಾಲನಿಗೆ ಕ್ವೆಶನ್ಸ್ ಏನಿರತ್ತನ ಕೇಳ್ನೆ ಒಂತೆ ಪೊರ್ತು ಲೈವ್ ಉಪ್ಪೆ ಯಾನು ಸೊ ಬಾಲೆನ್ ತೋಪಾಲೆ ಬಾಲೆ ಜೆತ್ತದಾಲೆ ಜನ ತೋಪಾದ್ವೆ ಅಲ್ಲೆ ನಕ್ಕಂಡ ಇತ್ತೆ ಬೊಬ್ಬೆ ಪಾಡುವಲ್ಲ ನಿಮಗೆ ಗೊತ್ತುನತ ವಿನ್ನರ್ಗೆ ಕಂಗ್ರಾಸ್. ಥ್ಯಾಂಕ್ ಯು ಚೈತ್ರಕ್ಕ ಪವಿತ್ರ ಥ್ಯಾಂಕ್ ಯು ಎಂಕತ್ ಅಕ್ಲನ ಪರವಾದ ಥ್ಯಾಂಕ್ಸ್ ಅಕ್ಲ ಲೈವ್ ಉಳ್ಳರೆ ಜಗುತ್ತುಜಿ ಯಾನು ಸಂಜುಗು ಪಾಡುಜಿ ರೀಚಾರ್ಜ್ ಅಂಚನೆ ಇಂಕ್ ಪಾಡು ಏನ ರೀಚಾರ್ಜ್ ಖಾಲಿ ಒಂದು ಬರ್ತಾನೆ ಇತ್ತು ಜಿಯೋದ 50 ರೂಪೀಸ್ ಜಾಸ್ತಿ ಆತನಿಗೆ ಆಯ್ತಾ ಎಂಕ್ ಪಾಡು ಬೊಕ್ಕ ದಾದ ಅಕ್ಕ ಖುಷಿ ಆಪುಣಿರೆಡ ಅಂದೆ ದಾದ ಖುಷಿ ಆಪುಂಡು ವಿನಯ್ ನನಗ ಕಂಗ್ರಾಚುಲೇಷನ್ ಸ್ವಾತಿ ಲೋಹಿ ಯಾನ್ ಬಾಲೆ ಬರ್ಪುಣು ಪಂದೆ ಲೈವ್ ಬರ್ಪುನಿ ಅಂದೆ ಬಟ್ ಅಲ್ಲಿ ಲೈವ್ ಬಾರಿ ಬುಡ್ಕು ಜನ ಕುಜಲ್ ಪೂರ ಒಯ್ತದ ಪಾಡುವಲ್ ಬೊಕ್ಕ ಉಪದ್ರ ಮನ್ಪಲ್ ಕುಲೊಂದು ಐಕ್ಯಾನ್ ಅಲ್ಲೇನು ಲೈವ್ ಕುಲ್ಲಾದಿಜಿ ಅಲ್ಲನ್ ಜೆಪ್ಪ ಏನಿ ಬೇಗ ಅಂಚ ಓ ತುಕ್ಕುಡಿ ಅಕ್ಕ ಅವಳು ಯಾಕೆ ತುಕ್ಕುಡಿ ಅಂತ ಕರೀದು ಗೊತ್ತುಂಟಾ ಒಂದು ನಾಟಕ ಇತ್ತು ದೇವೇರುಲ್ಲೆರ್ ಅನ್ನುವಂಥ ನಾಟಕ ತುಳು ನಾಟಕ. ಸೊ ಆ ನಾಟಕದಲ್ಲಿ ನನ್ನ ತಂದೆ ಪಾಠ ಮಾಡುವವರು ತುಕ್ಕುಡಿ ಮಾಡುವವರು ಅದಕ್ಕೆ ಅವರು ಕರೆಯುವಾಗ ದಾಯ್ತ ಮಲ್ತೊಂದಿತ್ತ ಅಂತ ಕೇಳುವಾಗ ಯಾನ್ ತುಕ್ಕುಡಿ ಕಾಯ್ತೊಂದಿತ್ತೆ ಅಂತ ಹೇಳುದು. ಸೊ ಅದು ಅನಂತರ ಅವಳ ಅಣ್ಣ ಇದ್ದಾನಲ್ಲ ಪಚ್ಚು ಅಂತ ಇವರ ಕ್ಲಾಸ್ಮೇಟ್, ಸೊ ಅವನು ತುಕ್ಕುಡಿ ಅಂತ ಕರಿತಿದ್ದ, ಅದಕ್ಕೆ ಅವಳು ತುಕ್ಕುಡಿ ಅಂತ ಕರೆದದ್ದು ಅಷ್ಟೇ ಆಯ್ತಾ, ಇನ್ನೆಂತ ಅನ್ಕೊಳ್ಬೇಡಿ. ಅವು ತೂವೆರೆಗೆ ಖುಷಿ ಎಂಕ್ಲೆಗೆ ಎಂಚಿನ ತೂ ಓಕೆ ಬಾಲೆ ಹೆಣ್ಮಗು ಹಾಗೇನೆ ಇನ್ನೊಂದು ವಿಷಯ ಹೇಳಿಕೊಂಟು ಎಂತಂತ ಹೇಳಿದ್ರೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಲ್ಲಿ ನಾನು ಆಫರ್ ಹಾಕಿದ್ದೇನೆ, ಮಾನ್ಸೂನ್ ಆಫರ್ ನಮ್ದು ಕೂಡ ಇರ್ಲಿ ಅಂತ. ಎಲ್ಲ ಡ್ರೆಸ್ ಇದು ಆಫರ್ ಇರ್ತದಲ್ಲ, ಹಾಗೆ ನಮ್ದು ಕೂಡ ಒಂದು ಮಾನ್ಸೂನ್ ಆಫರ್ ಇರ್ಲಿ ಅಂತ. ಆದರೆ ಬಾಟಲ್ ಚೇಂಜ್, ಮೊದಲಿದ್ದು ಸ್ಪ್ರೇ ಬಾಟಲ್ ಅಲ್ಲ, ಸೊ ಬಾಟಲ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಆಫರ್ ಹಾಕಿದ್ದೇನೆ ನಾನು. ಮೊದಲು 170 ರೂಪೀಸ್ ಇತ್ತು MRP, ಈಗ 150 ರೂಪೀಸಿಗೆ ಕೊಡ್ತಾ ಇದ್ದೇನೆ. ಅಂದರೆ ಇವತ್ತಿಂದ ಆಗಸ್ಟ್ 14 ತನಕ ಮಾತ್ರ ಈ ಆಫರ್ ಇದೆ. ಸೊ ಯಾರಿಗಾದ್ರೂ ಬೇಕಿದ್ರೆ ನನಗೆ ಮೆಸೇಜ್ ಹಾಕಿ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಇನ್ಸ್ಟಾಗ್ರಾಮ್ ಇದು ಲಿಂಕ್ ಕೂಡ ಇದೆ. ಸೊ ನಿಮಗೆ ಆಯಿಲ್ ಬೇಕು ಅಂತ ಇದ್ದರೆ ಕಲೆಕ್ಟ್ ಮಾಡಿಕೊಡಿ. ನೀವೇ ಬಂದು ಕಲೆಕ್ಟ್ ಮಾಡೋದಾದರೆ 150ಗೆ ಆಗ್ತದೆ, ಮತ್ತು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ 40 ರೂಪಾಯಿ ಆಗ್ತದೆ. ಓಕೆನಾ? ಮತ್ತು ಒಂದು ವೇಳೆ ಹೋಲ್ಸೇಲ್ ರೇಟಿಗೆ ಸಿಗಬೇಕು ಅಂತ ಹೇಳಿದರೆ 5ಕ್ಕಿಂತ ಜಾಸ್ತಿ ತಗೊಂಡ್ರೆ ಹೋಲ್ಸೇಲ್ ರೇಟಿಗೆ ಕೂಡ ಸಿಗ್ತದೆ, ಬೇಕಾದರೆ ಹೇಳಿ. ಓಕೆನಾ? ಪಲ್ನೆ ಏರ್ ಲಕ್ಕ ವಿಲನ್ ಲಕ್ಕ ತೋಜ್ವೇರ್ ಪಂಡರತೆ ವಿಲನ್ ಲಕ್ಕ ಪಂಡರತೆ ಅವೊಂಜಿ ಎಂಗೆಂಚ ತೋಜುನು ಗೊತ್ತುಂಡೆ. ನಾನು ವ್ಲಾಗಲ್ಲಿ ಹೇಳಿದ್ದೆ, ನನ್ನ ಮತ್ತೊಬ್ಬರ ಅಣ್ಣ ದೊಡ್ಡ ಅತ್ತಿಗೆಯ ಗಂಡ ಯಾರಾಗೆ ಕಾಣ್ತಿದ್ದಾರೆ ಒಂದ್ಸಲ ಹೇಳಿ ಅಂತ ನಾನು ಕಮೆಂಟ್ ಮಾಡಲಿಕ್ಕೆ ಹೇಳಿದ್ದೆ. ಸೊ ಅವರು ನಾನು ಅಂದ್ಕೊಂಡದೇ ಗೊತ್ತುಂಟಾ, ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಉಂಟಲ್ಲ, ಅದರಲ್ಲಿ ಉಮಾಶ್ರೀ ಅವರ ಹಸ್ಬೆಂಡ್ ಪಾತ್ರ ಮಾಡ್ತಾರೆ ನೋಡಿ, ಪುಚ್ಚೆ ಕಣ್ಣು, ನನಗೆ ಅವರಾಗೆ ಕಾಣೋದು. ಅವರು ಜಾಸ್ತಿ ಮೂವೀಸಲ್ಲೆಲ್ಲ ವಿಲನ್ ಅಲ್ವಾ. ಸೊ ಅದಕ್ಕೆ ನಾನು ಕೇಳಿದ್ದು ಯಾರಕ್ಕೆ ಹೇಳಿ ಅಂತ. ದೀಪ್ತಿ ಮಾಣಿರು ಜಾರ್ದು ಬೂರ್ನಿಗೆ ಪೂರಾ ಪನೊಂದಿತ್ತೇರು ಆಲ್ ಜಾರ್ದು ಬೂರಿಯರಿಯೇ ಕಾರಣ ಆದಿಪ್ಪು ಮಾರೆ ಒಯ್ತು ನೂಕುದ್ಬಾರ್ದಿಪ್ಪ. ಅಶೋಕ್ ಪೂಜಾರಿ ಹಲೋ. ತುಳಸಿ ಅಕ್ಕವರ ಆನ್ಸರ್ ಪಲ್ಲೆ ಯಾನ್ ಇತ್ತೆ ಲೈವ್ ಬತ್ತೆ ಆಲ್ 8ನೇ ಕ್ಲಾಸ್, ಆಲ್ 7th ಕ್ಲಾಸ್. ಅಣ್ಣನ ಏಜ್ 43. ಆನ್ಸರ್ ಅನೌನ್ಸ್ಮೆಂಟ್ ಆಂಡವೆ ಎಕಡೆ ಆನ್ಸರ್ ಮಂತಿನಕಲು ಸ್ವಾತಿ ಲೋಹಿತ್ ಎಬೆ ಏರ್ ಪನ್ನಿ ವನಸಾಂಡೆ ವಾ ಅಂಚ ಮಲ್ಪೆರೆಗ್ ಬಲ್ಲಿ ಈರ್ ಅದಾಗ 170 ಅಂದ್ 170 ಇತ್ತಂಡು ಇತ್ತ ಆಫರ್ ದ ರೇಟ್ 150. ಇನ್ನಿರ್ದು 14th ಮುಟ್ಟ ಮಾತ್ರ. ಸಾನ್ವಿ ಬೊಕ್ಕ ಯಶ್ವಿತ್ಗೆ ಹಾಯ್ ಪಲ್ನೆ. ಸಾನ್ವಿ ಆ್ಯಂಡ್ ಯಶ್ವಿತ್ ಹಾಯ್. ಕುಡೊಂಜಿ ಅಣ್ಣೆ ಸಿಹಿ ಕಹಿ ಚಂದ್ರಲ ಕೊಲ್ಲೇರು ಅದೇ ಅಣ್ಣ ಸಿಹಿ ಕಹಿ ಚಂದ್ರಲ ಕೊಲ್ಲೇರಿಗೆ ಸಂತೋಣ್ಣ. ಓಕೆ ಥ್ಯಾಂಕ್ ಯು. ಓಕೆ, ಯಾರಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವಿ ಚಿನ್ನು ಹಲೋ. ಮತ್ತೇನಾದರೂ ಕ್ವೆಶನ್ ಕೇಳಿಕಿದ್ರೆ ಕ್ವೆಶನ್ ಕೇಳಿ, ಏನಾದರೂ ಹೇಳಬೇಕಿತ್ತು ಅಂತ ಹೇಳಿದರೆ ಹೇಳಿ. ಅಕ್ಲೆಗೆ ಮಸ್ತ್ ಖುಷಿ ಆಂಡಿಯೇ, ಥ್ಯಾಂಕ್ ಯು.
ಥ್ಯಾಂಕ್ ಯು ಅಕ್ಕ. ಚೈತ್ರಕ್ಕ ತಂದು ಓಕೆ, ನಾವು ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ, ಚೈತ್ರಕ್ಕ ನಾನು ಎಲ್ಲ ಸುದ್ದಿ ಮೀಡಿಯಾದಲ್ಲಿ ಒಟ್ಟಿಗೆ ಇದ್ವಿ. ಈಗ ಅವರು ಅವರ ಮನೇಲಿದ್ದರೆ, ನಾನು ನನ್ನ ಮನೇಲಿದ್ದೇನೆ. ಓಕೆ, ಮತ್ತೆ ಏನಾದರೂ ಕೇಳಿಕ್ಕಿದ್ರೆ ಕೇಳಿ. ಸಿಹಿ ಕಹಿ ಚಂದ್ರು ಲೆಕ್ಕ ಮಲ್ಪುಲೆ. ಹಾಗೆ ಅಲ್ಲ ಸಿಹಿ ಕಹಿ ಚಂದ್ರ ಹೇಳುದು. ಕೇಳಿದ ನಿಮಗೆ ವಾಯ್ಸ್ ಕೇಳಿದ್ರೆ ಹೇಳಿ, ವಾಪಸ್ ಮಾಡ್ತೇನೆ. ಅದೆಂತ ತಿನ್ಬೇಕಾಗ ಬರ್ತದೆ. ಅಂದಿ ಅವರ ಮೀಟಾಕತೆ ಮೀಟಾಕಕ್ಕ ಅವರ ಆಯ್ನತ್ ಬೇಗ ಮೀಟಾಕ. ಎಂಚ ಉಲ್ಲರು ಬೇಲೆ ಎಂಚ ಉಲ್ಲೆ ಬಾಲೆ ಎಂಚ ಉಲ್ಲೆ ಉಲ್ಲೆ ಉಲ್ಲೆತ್ತು ಉಲ್ಲಲು ಬಾಲೆ ಪೊಣ್ಣವೆ ಅಲ್ಲಿ ಜೆತ್ತದಲು ಹುಷಾರುಲ್ಲಲು ಕಲಿ ಕೇಳಿತ್ತು. ಓಕೆ, ಎನ್ನ ಮಗಳಿಗೆ ಹಾಯ್ ಪಲ್ನೆ, ಆಗ ಮಗಳನ್ನ ಪುದರೆಂಚ ಪಲ್ನೆ ಹಲೋ ಹಾಯ್ ಪನ್ಪ. ಪ್ರತೀಕ್ಷಾಚಾರ್ಯ ಅಣ್ಣನ ತಿನ್ನೆ ಅಲ್ಪ. ಜಸ್ಮಿತಸ್ ಇನ್ನ ಸಾಂಗ್ ಏಪ ಬರ್ಪುಂಡು ವ್ಲಾಗ್ಡ್ ಅವು ಕೋಡೆದ ವ್ಲಾಗ್ ಅತ್ತೆ ಎಲ್ಲದ ವ್ಲಾಗ್ಡ್ ಮೋಸ್ಟ್ಲಿ ಬರ್ಪುಂಡು ಸಾಂಗ್. ಸೊ ಸಾಂಗ್ ಪಂತೆ ನಾ ಹಸ್ಬೆಂಡ್ಗೋಸ್ಕರ ಸಾಂಗ್ ಪಂತೀನಿ, ಅರೆಗೋಸ್ಕರ ಡೆಡಿಕೇಟ್ ಮಲ್ತೀನಿ ಸಾಂಗ್. ಎಡೆಡ್ಡೆ ಸಾಂಗ್ ಪಂತೆ ಇತ್ತೆ ಪನೋಡ ಓ ಸಾಂಗ್ ಅಂದು ಪಲ್ನೆ ಯಾ ಪನ್ಪ ಇತ್ತೇನೆ ಪನ್ಪ. ಸಾನ್ವಿ ಹಾಯ್. ಅಶೋಕ್ ಪೂಜಾರಿ ಪಂಡೇರು ಅನ್ನ ಮಗಳಿಗೆ ಹಾಯ್ ಪನ್ಯಾರೆ. ಸೊ ಸಾನ್ವಿ ಹಾಯ್ ಎಂಚೊಲ್ಲರು ಸಾನ್ವಿ ಒಣಸಾಂಡೆ. ಸೌಮ್ಯಕ್ಕ ಇರೆಗ್ ದಾದಾ ಅವಡು ಅರೆನ ಮಸ್ತ್ ಗುರ್ತ ಉಂಡಿ ಎಂಕ್ ಎಲ್ಲಿ ಅರ್ದೆ ಗುರ್ತ ಉಂಡಿ ಎಂಕ್. ಸೌಮ್ಯಕ್ಕ ಪಂಡ ಏರ್ ಮೊಟ್ಟೆ ತಡ್ಕದ ಸೌಮ್ಯಕ್ಕನಾ ಆರೆ ಎಂಕ್ ಚಿಕ್ಕ ಮಾಪುಂಡು ಯಬೋ ಬೊಚ್ಚಿ ನೀಸಾ ನೀಹಾಕೆ ಬಂದ್ರೆ ಸಾಂಗ್ ಅನ್ನೋಡಾ ಏನು ಸಾಂಗ್ ನಿಮಗೆ ಬಲಿಪೊಡ್ಚಿ ನಾನ ಬೋರ್ಚಿಗೆ ನಾ ಕಂಡರಿ ಮನೋದಿಲ್ಲೇರು ಬೋರ್ಚಿಗೆ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು ನೀನೇ ಹೇಳು. ಯಾರತ್ತ ಬೊಕ್ಕದ ಲಿರಿಕ್ಸ್ ಗೊತ್ತು ಜಿಂಕ್. ವನಸಾಂಡ್ ನಿಖಿಲಾಂಡೆ ಮಹಾಂತೇಶ್ ಗೌಡ್ರು ಬಲಿಪೂಜ ಪಲ್ನೀರ್. ಓಕೆ ಓಕೆ, ಎಂಕಾಯ್ತ ಲಿರಿಕ್ಸ್ ಗೊತ್ತಿಜಿ ಹಿಂಗೆ ಮರಪ್ಪುನು ಜಾಸ್ತಿ ಇತ್ತೆ ದಾಯ್ತನ ಪನೊಂದಿತ್ತನ ನೆಕ್ಸ್ಟ್ ದಾದ ಟಾಪಿಕ್ ಚೇಂಜ್ ಅನ್ನ ಬುಕ್ಕಂದು ಇಂಚಿದ ಮರತ್ತೇವು ನೆಂಕು ಅವನು ಮಲ್ಲ ಪ್ರಾಬ್ಲಮ್ ಶೋಕ್ ಬನ್ಪಾರು. ಒಂದಾನೊಂದು ಕಾಲಡು ಒಂಜಿ ವರ್ಷ ಅದನ್ನ ಸಂಗೀತ ಕ್ಲಾಸ್ ಹೋಗ್ತದೆ ಅಂಚಾದಿಪ್ಪು. ಸೋನಿ ಕಮ್ ಲೈವ್ಗೆ ಬತ್ತೆ ಸಾಂಗ್ ಎಂದು ನಿನ್ನ ಕರ್ಮ ಮಾರಯ್ಯ. ಅನ್ನ ಬಾಲಿದ ಪುದರ್ಲ ಸಾನ್ವಿ ಎನ್ನ ಮಗಳಿಗೆ ಬಾರಿ ಖುಷಿ ಅಣ್ಣ ನಲ್ತೊನುಲ್ಲಲು ಅನ್ನಂದು ಅಶೋಕ್ ಪೂಜಾರಿಯಿಂದ ಅರ್ನ ಬಾಲಿದ ಪುದರ್ಲ ಸಾನ್ವಿಗೆ ఒక లిరిక్స్ అన్న పన్వేరు పన్పాలి లిరిక్స్ పనోడిಗೆ ಅವು ಎಂಕ್ ಅರೆಗ್ ಐಕುದು ಗೊತ್ತಿತ್ತು ಬಂದು ಸೂಪರ್ ವಾಯ್ಸ್ ಎಂಚಿನ ಸೂಪರ್ ವಾಯ್ಸ್ ಒಂದು ಡಬ್ಬ ವಾಯ್ಸ್. ನಮ್ಮ ವಾಯ್ಸ್ ಅವ್ರಿಗೆ ಮಾತ್ರ ಫಿಟ್, ಸಾಂಗಿಗೆ ಫಿಟ್ ಆತ್ ನಮ್ಮ ವಾಯ್ಸ್. ಬೇತಾಂಡ ಪನ್ಲೆ ಸಾಂಗ್ ಓ ಮಾತ್ರ ಫಿಟ್. ಒಂದು ಕೋಡೆದ ಲಾಗಡು ಸಾಂಗ್ ಬಂತಾನೆ ಗೊತ್ತುಂಡೆ. ತಾಳ ರಾಗಪುರ ನಾಡೊಚ್ಚ ಉಂತಲೆ ರಾಗ ಅಂಚ ಬರೋಡತ್ತ ಫಸ್ಟಿಗೆ ಸಾಂಗ್ ಸ್ಟಾರ್ಟ್ ಅಂತ ಮಂಚ ಬರೋಡತ್ತ ರಿಯಲಿ ಶೋಕ್ ಆತಂಡು. ಥ್ಯಾಂಕ್ ಯು ತೆಲಿಪೆರರ್ ಪುಣ ಸಾಂಗ್ ಬನ್ನಿಯರ ತುಳು ಸಾಂಗ್ ಬನ್ನೋಡ. ಓಕೆ ಓ ಪಾನ ಓ ಸಾಂಗ್ ಪಾನ ತುಳುತೊಂದು ಸಾಂಗ್ ಬನ್ನಿ ಮರಪ್ಪು ನೆಂಕ್ ತುಳು ಸಾಂಗ್ ಓ ಪಾನ ಲಿರಿಕ್ಸ್ ಗೊತ್ತಿತ್ತಿನ ಪನ್ಕ ಇಂದು ಎಂಚಿನ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಗೊತ್ತುಜಿ ಬೊಕ್ಕ ಲಿರಿಕ್ಸ್ ಗೊತ್ತುಜಿ ಗೊತ್ತುಜಿ ಎನ್ನ ಜೋಕುಲು ಪನೊಂದುಲ್ಲೇರು ಜಾನಿ ಸಾಂಗ್ ಪಲ್ಲೇರು ಜಾನಿ ಎಸ್ ಪಾಪಾ ಈಟಿಂಗ್ ನೋ ಪಾಪಾ ಟೆಲ್ಲಿಂಗ್ ಲೈಸ್ ನೋ ಪಾಪಾ ಓಪನ್ ಯುವರ್ ಮೌತ್ ಹಾ ಹಾ ಹಾ. ಇನ್ನ ಇಷ್ಟದ ಸಾಂಗ್ ಪಲ್ನೆ ಎನ್ನ ಇಷ್ಟದ ಸಾಂಗ್ ಅವು ಇಂದಿತ್ತಿನತ ಸಂಜು ಮತ್ತು ಗೀತ ಸಾಂಗ್ ಪನ್ಕ ಓಕೆನಾ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನೀನು ಚಿಂತೆಯೇನು ನನ್ನ ಎಲ್ಲ ಖುಷಿಯನ್ನು
ಕೊಡುಗೆ ನೀಡು ನನಗಿನ್ನ. ಲಿರಿಕ್ಸ್ ಗೊತ್ತುಜಿ. ಕಣ್ಣದರೆಪ್ಪೆಲ ಮುಚ್ಚಂದೆಲ ಕಣ್ಣದರೆಪ್ಪೆಲ ಮುಚ್ಚಂದೆ ಅಲೆನ ತೂಕನೆ ಅವು ಇಂಕ ನೆನಪಿಜ್ಜಿ ಇವ್ನ ಕಣ್ಣ ತೆಲ್ತೊಂದು ನಿರ್ಮಲು. ಹಾಯ್ ವಿನ್ನರ್ ನ ಸಾಂಡ ಇವ್ರು ಮಸ್ತ್ ಲೇಟ್ ಬರ್ತಾರೆ. ವಿನ್ನರ್ ಅನೌನ್ಸ್ಮೆಂಟ್ ಕಡೆ ಆತುಂಡು ಅಬ್ಬಾ ಇಂಕ ಕಾರ್ ಬೇನೆಲ್ಲ ಅವನುಂಡು ಮುಲ್ಪ ಕುಳ್ಳು ಕುಲ್ಲುದು. ರಾಧೆ ಓ ರಾಧೆ ನಿನಗಾಗಿ ಕಾದೆ ನೀನಿಂದು ನೋಡಿ ಹಾಡಬಾರದೆ ನೋಡಿ ಹಾಡಬಾರದೆ ಇಂಚೆಂಚಿನ ಮಾರ ಲಿರಿಕ್ಸ್. ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅರೆಡ ಕಲ್ಪಲೆ. ಓ ಒನ್ಸ್ ಮೋರ್ ಅನ್ನ ತಾರೆ ನಿನ್ನ ದಾಪರದ ಸಾಂಗ್ ಪಲ್ಲೆ ಇಂಕ್ ಲಿರಿಕ್ಸ್ ಗೊತ್ತು ಜಿಂದ ಆಯ್ತಾ ಇಂದು ಟೋನ್ ಗೊತ್ತುಂಡು ಲಿರಿಕ್ಸ್ ಗೊತ್ತು ಜಿ ఒక ಪೊಕ್ಕಡೆ ಫ್ಲಾಪ್ ಆಂಡ ಡ್ಯಾನ್ಸ್ ಪನ್ಪುಲೆ ಡ್ಯಾನ್ಸ್ ಮಲ್ತನ ಮುಲ್ಪ ಟೈಲ್ಸ್ ಕೂಡ ಅವಿ ಇಂಡಿಯನ್ಸ್ಗೆ ಹಲೋ ಆಂಡ್ ಎನ್ನ ಕಂಡ ನಿಂಗೆ ಉಪ್ಪದ್ರ ತುಲೆ ಅಂದ್ರೆ ರಿಂಗ್ ಲೈಟ್ ಪಾತೊಂದು ಮುಲ್ಪ ಕುಲ್ಲೊಂದೆ ಎನ್ನ ಕಂಡ ನಿಂಗೆ ಉಪ್ಪದ್ರ ಅಂತ ಮುಲ್ಲೆ. ಏರ್ ವಿನ್ನರ್ ಸ್ವಾತಿ ಲೋಹಿತ್ ಒಂಜಿ ದಿನ ಓಲ ಸಾಂಗ್ ಫುಲ್ ಪಲ್ಲೆ ಮೇಡಮ್. ಓ ಸಾಂಗ್ ಅಂತ ಗೊತ್ತಾಗ್ತದೆ ನೆಕ್ಸ್ಟ್ ಟೈಮ್ ಲಿರಿಕ್ಸ್ ಕಲ್ತದ ಬಲ್ಲೆ ಆವ ಕಲ್ಪ ಅಂದ್ರೆ ಇನ್ನ ಮೊಬೈಲ್ ಕೊರ್ಲೆ ಗರ ಒಂಜಿ ಲಿರಿಕ್ಸ್ ನಾಡ್ದು ಕೊರ್ಲೆ ಕಲ್ಲಡ್ಕದ ಸಾಂಗ್ ಪಲ್ಲೆ ಮುರಾನಿದ ಅವು ಎಂಕ್ ಲಿರಿಕ್ಸ್ ಗೊತ್ತಿಜಿ ಮಾರಾಯ. ಅಬ್ಬೋ ಎಂಕ್ ಒಂದು ನಿಮಿಷವೇ ಇಡೀ ಅವನುಂಡು ಕಾರ್ 1 ನಿಮಿಷ ಗಾಯ್ಸ್ 1 ನಿಮಿಷ ಗಾಯ್ಸ್. ಅಬ್ಬಾ ಈ ಸಾಂಗ್ ಪಲ್ಲೆ ಹಸ್ಬೆಂಡ್ ಡ್ಯಾನ್ಸ್ ಮಲ್ಪರಲ್ಲೇ ಆ ಡ್ಯಾನ್ಸ್ ಮಲ್ತು ನಾವೇ ಆ್ಯಕ್ಚುಲಿ ದಾದ ಗೊತ್ತೇನೆ ಡ್ಯಾನ್ಸ್ ಪನ್ನಂಗೆ ನೆನ್ಪಾಂಡು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ವಿ ನಾವು. ಸೊ ಆಗ ಅಲ್ಲಿ ಹೇಳಿದ್ರು ನಮಗೆ ಪ್ರಪೋಸ್ ಮಾಡಬೇಕು ಇಲ್ಲದಿದ್ರೆ ಡ್ಯಾನ್ಸ್ ಮಾಡಬೇಕು ಅಂತ. ನನ್ನ ಹಸ್ಬೆಂಡ್ ರಪ್ಪ ಹೇಳಿದ್ದಾರೆ ಡ್ಯಾನ್ಸ್ ಮಾಡಬೇಕು ಅಂತ. ಯಾಕೆ ಗೊತ್ತುಂಟಾ, ಮುಂಚಿನ ದಿವಸ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗಿದ್ದೇನೆ. ನಾನು ಹೇಳಿದ್ದೆ ಡ್ಯಾನ್ಸ್ ಮಾಡಿಸ್ಲಿಕ್ಕೂ ಸಾಕು, ಹಾಗಾಗಿ ಡ್ಯಾನ್ಸ್ ಮಾಡು. ಯಾವುದು ಗೊತ್ತುಂಟಾ, ಇದು ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿದೆ ರಾಗನೇ ಪೋಂಡ. ಆ ಸಾಂಗ್ ಅದಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕಿತ್ತು, ಓಕೆನಾ. ಅದಕ್ಕೆ ಇವರು ಡ್ಯಾನ್ಸ್ ಮಾಡಿದ್ದಾರೆ. ನಾನು ನಿಮಗೆ ಇನ್ನೊಂದ್ಸಲ ನನ್ನದು ವ್ಲಾಗಲ್ಲಿ ಉಂಟು ನೋಡಿ, ಸುವರ್ಣ ಸೂಪರ್ ಸ್ಟಾರ್ಗೆ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ. ಆ ವ್ಲಾಗಲ್ಲಿ ಉಂಟು ನೋಡಿ, ಅವ್ರು ಹೇಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅದರಲ್ಲಿ ಉಂಟಾಯ್ತಾ. ಅರೆಗೊಂಜಿ ಚಾಕ್ಲೇಟ್ ಕೊಡ್ದು ಕುಲ್ಲಲಿ ಆವ ಕುಲ್ಲವೇ. ಚಂದ ಮಾಮ ಬಾ ಪಲ್ಲೆ ಎನ್ನ ಮಗಳಿಗೆ ಚಂದ ಮಾಮ ಬಾ ಅವು ಆ ಸಾಂಗ್. ಚಂದ ಮಾಮ ಬಾ ಲಾಲಿ ಮಾಮ ಬಾರು ಚಂದ ಮಾಮ ಬಾ ಈ ಮಾಮ ಬಾ ಸುಮ್ಮನೆ ಕಟ್ಟಿದೆ ನೀನು ಒಂದು ಸುಂದರ ಗುಡನ. ಹಿಂಗಾಯ್ತಾ ಲಿರಿಕ್ಸ್ ಗೊತ್ತಿಜ್ಜಿ. ದಾದ ಪ್ರಶ್ನೆಗೆ ಎಂದಿತ್ತರು ಅಲಯ ಒಂದು ಮಾತಾ ಇಂಚಾಣ್ ಗೊತ್ತುಂಡೆ ರಾಮಾಯಣ ಕೇಂದ ಇವಾಗ ರಾಮ ಸೀತೆಗೆ ತೋಡ್ಗೆಲ್ಲ ಕಾತ್ಕೊಂಡು ಬ್ಲಾಗ್ಡ್ ಕ್ವಶನ್ ಕೇಂದಿತ್ತೆ ಲಾಗ್ ತುಲೆ. ಸೊ ಐಕಿನಿ ಆನ್ಸರ್ ಪಂಡಿನಿ. ಸೊ ಆನ್ಸರ್ ಪಂಡದು ಏರೆ ವಿನ್ನರ್ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಐನ್ ನನೋರ ಪಾಡ್ಲೆ ಒಯ್ನ್ ನನೋರ ಪಾಡೋಡು ವ್ಲಾಗ್ಡ್ ಉಂಡಿ ಅವು ಹೌ ಟು ಪಾರ್ಟಿಸಿಪೇಟ್ ಇನ್ ಸುವರ್ಣ ಸೂಪರ್ ಸ್ಟಾರ್ ಪಂಡು ಬಲ್ಲಕ್ಕಿ ಅಲ್ಲಿ ತೂಲೆ ಅವಕ್ಕೆ ಎಂಚ ವೀಡಿಯೋ ಮಲ್ತಿನ ಅವಕ್ಕೆ ವೀಡಿಯೋ ಇರೆಂಚ ಗೊತ್ತುಂಡೆ ವೀಡಿಯೋ ಇರೆಗ್ ಕಾಪಿ ಸ್ಟ್ರೈಕ್ ಬರ್ಪುಜಿ. ಆ ಫಸ್ಟ್ ಪಾರ್ಟ್ನ ಕಾಪಿ ಸ್ಟ್ರೈಕೆ ಬರ್ತಂಡು ಅವು 7 ಸೆಕೆಂಡ್ ಉಲಾಯ್ತನ ದಾಲ ತೊಂದರೆ ಇಜ್ಜಿ. 7 ಸೆಕೆಂಡ್ ಉಲಾಯ್ತನ ದಾಲ ಪ್ರಾಬ್ಲಮ್ ಅಂಚು ಕಾಪಿರೈಟ್ಲ ಸಾಂಗ್ಲ ಪಾಡಲು ತೊಂದರೆ ಇಜ್ಜಿ ಅಂಚ. ಬೊಕ್ಕ ಯಾನೈನು ವೆಬ್ಸೈಟ್ಗೆ ಪೋದು www.suvarnasuperstar.comಗೆ ಪೋದು ಅಲ್ಪ ಸ್ಕ್ರೀನ್ ರೆಕಾರ್ಡ್ ಮಲ್ತೀನಿ ಸಿಸ್ಟಮ್ಡ್. ಈಗ ಹಾಟ್ಸ್ಟಾರ್ಗೆ ರೀಚಾರ್ಜ್ ಪೂರ ಮಂತಾರೆ ನಾನು ಅಂಚ ಮಂತದ್ದು ರೆಕಾರ್ಡ್ ಮಲ್ತಂದು ನಾ ಅಂಚ. ಅದು ನೀವು ಯಾವ ಯೂಟ್ಯೂಬರ್ ಅವರ ವ್ಲಾಗ್ ನೋಡ್ತೀರಾ? ನಾನು ಸದ್ಯಕ್ಕೆ ಜೀವಿತ ಅವ್ರದ್ದು ವ್ಲಾಗ್ ನೋಡ್ತೇನೆ, ಮತ್ತು ಅದಿತಿ ಪ್ರಭುದೇವ ಮಿಸ್ ಮಾಡದೆ ನೋಡ್ತೇನೆ ವ್ಲಾಗ್, ಮತ್ತು ಈಗ ಧನರಾಜಾಚಾರ್ ಅವ್ರದ್ದು ತುಂಬ ದಿನ ಆಯ್ತಲ್ಲ ಅವ್ರದ್ದು ನೋಡ್ತೇನೆ, ಧನ್ವಣ್ಣಂದು. ಮತ್ತು ಯಾರ್ದು ಅಷ್ಟೇ, ನಾನು ಜಾಸ್ತಿ ವ್ಲಾಗ್ ಎಲ್ಲ ನೋಡೋದಿಲ್ಲ. ಮತ್ತು ಇವಾಗ ಅನುಷಾ ನಾಯಕ್ ಚಂದ ಆಗ್ತದೆ ಅವ್ರದ್ದು ವ್ಲಾಗ್, ಅವ್ರದ್ದು ನೋಡ್ತೇನೆ. ಮತ್ತು ನೆನಪು ಮಾಡಿ ನನಗೆ ಗೊತ್ತಿಲ್ಲ ಮತ್ತು ಯಾರ್ದು ವ್ಲಾಗು. ಮತ್ತು ಇಲ್ಲೇ ಇದ್ದಾರೆ ಯಾರು ಕನವರಿಕೆ ಅಂತೆಲ್ಲ ಇದ್ದಾರಲ್ಲ, ಸೊ ಅವ್ರದ್ದು ಕೆಲವೊಮ್ಮೆ ಇದು ನೋಟಿಫಿಕೇಶನ್ ಎಲ್ಲ ಬರ್ತದೆ, ಅವರದ್ದೆಲ್ಲ ನೋಡ್ತೇನೆ. ಮತ್ತು ಸುಮಾ ಬ್ಲಾಗ್ಸ್ ಅಂತ ಉಂಟು, ಅವ್ರದ್ದು ನೋಡ್ತೇನೆ. ಸುಮಾ ಲೈಫ್ ಸ್ಟೈಲ್ ಏನುಂಟು ಅವ್ರದ್ದು ನೋಡ್ತೇನೆ.
ಹಾಯ್ ದಿನೇಶರೇ, ಹಲೋ. ಯಾನ್ ತೂತಿಜಿ ಪ್ಲೀಸ್ ಪುಡ್ಸೋತಿಜ್ಜಾಂಡು ಅಂದೆ. ಓಕೆ ಯಾನಿರಿ ಲಿಂಕ್ ಕಡಪಬೆ, ಲಿಂಕ್ ಉಂಡು ತುಲೆ ಸುಮಲತ ಇನ್ನ ವಾಯ್ಸ್ ಸೂಪರ್ ಇತ್ತೆ ಸಾಂಗ್ ಪಂಡರತ ಅವೆತ ಅಂದ. ಯಾ ಒಂದು ಲೋಕದ ಎನ್ಮನೆದ ಅದ್ಭುತನ ಅಂದ್ ಎನ್ನ ಸೂಪರ್ ಸಾಂಗ್ ವಾಯ್ಸ್ ಪನ್ನಕ್. ನನ್ನ ಬ್ಲಾಗ್ ಹನ್ಸಿಕಾ ಪಿ ಆರ್ ನಿಮ್ದು ಇದಲ್ವಾ, ದತ್ತಲಕ್ಷ್ಮಿ ಅದು ಕೂಡ ನೋಡ್ತೇನೆ, ಅವರು ಲಿಂಕ್ ಕಳಿಸ್ತಿರ್ತಾರೆ. ಸೊ ಅವ್ರದ್ದು ಕೂಡ ಬ್ಲಾಗ್ ಚೆಂದ ಆಗ್ತದೆ. ಮತ್ತೆ ಒಂದೊಂದು ವಿಶೇಷ ಇರ್ತದೆ ಅದರಲ್ಲಿ, ತುಳುನಾಡಿನ ಬಗ್ಗೆ ಒಂದು ಅಜ್ಜಿ ಹೇಳ್ತಾರೆ, ಅದು ಖುಷಿ ಆಗ್ತದೆ ನನಗೆ. ಕೆಲವೊಂದು ವಿಷಯಗಳ ಬಗ್ಗೆ ಆಟಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ನೋಡಿ ಅವ್ರದ್ದು ಕೂಡ ಬ್ಲಾಗ್ಸ್. ಮಹಾಂತೇಶ್ ಗೌಡ ಕೋರಿ ಸಾಂಬಾರ್, ಅನುಷಾ ನಾಯಕ್ ಎನ್ನ ಸೀನಿಯರ್ ಅಂದೆ. ಓಕೆ ಓಕೆ. ಜೀವನ್ ಸುಳ್ಯ ಇಜ್ಜೆ ಯಾನಕ್ಲ ವ್ಲಾಗ್ ಹೊರ ತೂಪಾತೆ ಎನ್ನ ವ್ಲಾಗ್ ತೂಯರೆ ನಿಂಗೆ ಟೈಮ್ ತಿಕ್ಕು ಜಂಚ ಅದು ಪೋತುಂಡು. ನಾನು ನಿಜ ಹೇಳಬೇಕು ಅಂತ ಹೇಳಿದರೆ ವ್ಲಾಗ್ ಮಾಡಬೇಕು ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಲ್ಲ, ಜಸ್ಟ್ ಒಂದು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇರುವ ಅಂತ. ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದೇ ಫಸ್ಟ್ ಇದು ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಸೊ ಎಲ್ಲ ಬಂದಿದ್ದರು, ಹಾಗಾಗಿ ವಿಡಿಯೋ ಮಾಡಿದ್ದು ಅದು ಮತ್ತೆ ಚಂದ ವ್ಯೂಸ್ ಎಲ್ಲ ಆಯಿತು. ಆನಂತರ ವ್ಲಾಗ್ ಯಾಕೆ ಮಾಡಬಾರ್ದು, ನನಗೆ ವ್ಲಾಗ್ ಮಾಡೋದು ಹೇಗೆಂತ ಸಹ ಗೊತ್ತಿರಲಿಲ್ಲ. ಮತ್ತು ಎಲ್ಲರ ವ್ಲಾಗ್ಸ್ ಎಲ್ಲ ನೋಡಿ ಹೀಗೆ ಅಂತ ಅರ್ಥ ಮಾಡಿಕೊಂಡು ಮತ್ತೆ ವ್ಲಾಗ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ತುಂಬ ಜನರ ವ್ಲಾಗ್ ನೋಡಿ ಕಡಿಮೆ, ಕೆಲವೊಂದು ಮಾತ್ರ ವ್ಲಾಗ್ ನೋಡ್ತೇನೆ ಅಷ್ಟೇ. ಓ ಈರಿ ಎನ್ನ ಬ್ಲಾಗ್ ತೂಪರೆ ಎನ್ನ ಮಿಸ್ಟೇಕ್ ದಾದ ಉಂಡು ಪಲ್ಲೆ ಪ್ಲೀಸ್. ಇನ್ನು ಮಿಸ್ಟೇಕ್ ದಾಯ್ತ ಅಂದು ಯಾನ್ ದಾಯ್ತಂದು ಪನ್ಪುನೆ ಅವು ಪಣ್ಯರಾಪುಜಿ ದಾಯಪಂಡ ಅವು ನಿಕ್ಲಿಗ್ಲ ಬೇಜಾರವು ದಾಯಪಂಡ ಇತ್ತೆ. ಇಂಕ್ಲ ಫಸ್ಟ್ ಪನೊಂದಿತ್ತೇರು ಎನ್ನ ಮೊಬೈಲ್ ಕ್ಲಾರಿಟಿ ಜನತೆ. ಸೊ ಮೊಬೈಲ್ ಶೇಕ್ ಆವೊಂದಿತ್ತಂಡು ಐಬೊಕ್ ಎನ್ನ ಹಸ್ಬೆಂಡ್ ಮೊಬೈಲ್ ಎತ್ಕೊರಿ ಬೊಕ್ಕ ಇತ್ತು ಒಂಚೂರು ಅಂಡ ಕ್ಲಾರಿಟಿ ಉಂಡು. ಕ್ಲಾರಿಟಿ ಇಲ್ಲ ಕೆಲವುದಕ್ಕೆ ತುಪ್ಪೇರು ಇತ್ತೆ, ಕೆಲವುದ ಇರ್ತುಂಡ ಕ್ಲಾರಿಟಿ ಇಜ್ಜಿಂಡಲ್ಲ ಕೆಲವು ವೀಡಿಯೋ ಓಕೆ ಹಾಕೊಂಡು, ಕೆಲವುದಕ್ಕೆ ಕ್ಲಾರಿಟಿ ಪೂರ ತುಪ್ಪೇರು ಶೇಕ್ ಹಾಪುನ ಬೊಕ್ಕ ವಾಯ್ಸ್ ಅವು ಮಾತ್ರ ತುಪ್ಪೇರು. ಸೊ ಅವೇನು ಒಂಚೂರು ಬೆಟರ್ ಮಾಡ್ತಾರೆ. ನನ್ನ ಇನ್ನು ಎಡ್ಡೆ ಹಾಕೊಂಡು ಚಾನಲ್ ನನ್ನ ವ್ಲಾಗ್ ಇಲ್ಲವಾ ನನಗೆ ಅರ್ಥ ಆಗಲಿಲ್ಲ. ಸುಮಲತ್ತ ವನಸಾಂಡೆ ಅಕ್ಕ ದಾದ ಸ್ಪೆಷಲ್ ಇರಿಗೆ ಇಂಕ್ ಮರುವಾಯಿ ಸುಕ್ಕ ಇನ್ನು ಸ್ಪೆಷಲ್ ಯಾನ್ ಮಂತೀನಿ ರೆಸಿಪಿ ಆಂಡ ಇಂಕ್ ವೀಡಿಯೋ ಮನ್ಪರೆ ಮರತ್ತಂಡು. ಶಟರ್ ಬಾಕ್ಸ್ ತೂಪೆ ಒರೋರ ಅರ್ನಲ್ಲ ಒರೋರ ಏಪಲ್ ಪೂಜೆತ ಅಂಚ ಒರೋರ ತೂಪೆ ಆನೆ ಶಟರ್ ಬಾಕ್ಸ್ ಇಜ್ಜಪ್ಪ ಪಲ್ಲೆ ಬೇಜಾರಿಜ್ಜಿ. ಓಕೆ ಅಕ್ಕ ಥ್ಯಾಂಕ್ ಯು. ಓಕೆ 7:43 ಕರೆಕ್ಟ್ ಆನ್ಸರ್. ಕಡೆ ಪಂತೇನೆ ಶಟರ್ ಬಾಕ್ಸ್ ತೂಪೇನ್ ತುಪ್ಪೆ ನಿಕ್ಲಿ ನನ್ನ ಫ್ರೆಂಡ್ಸ್ ಓಲೇರು ಅವು ಒಂಜಿ ಪುದ ನಿಕ್ಲಿ ಪನ್ನಗ ನೆನಪಾಪುಂಡು ಯಾನ್ ತೂಪೆನ ಇಜ್ಜ ಅಂದು ಅವು ಹಿಂಗೆ ನೆನಪು ಬರ್ಪುಜಿ ಆಗ್ತ. ಈಗ ನಿಕ್ಲಿ ನನ್ನ ಫ್ರೆಂಡ್ಸ್ ಓಲೇರು ಫ್ರೆಂಡ್ಸ್ ಏರು ಹನ್ಸಿಕಾ ಪೇರು ಯಾನ್ ಪೊಕ್ಕಡೆ ಬನ್ನಿ ಹೆಂಗ್ ಅರ್ಥ ಇಜ್ಜಿ ಹನ್ಸಿಕಾ ಪಿ ಆರ್ ಉಲ್ಲಾರತೆ. ಆ ದತ್ತಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಅತ್ತಾ, ದತ್ತಲಕ್ಷ್ಮಿ ಪಂಡ್ ಯೂಟ್ಯೂಬ್ ಚಾನಲ್ ಉಂಡು ಅವು ಏರು ಅಕ್ಕಲ್ನ ಕಡೆ ತಕ್ಲತ್ತ ಅಕ್ಕಲ್ ಪೂರ ಪಂಡ ಇಲ್ಲಿ ಒಂಜಿ ಇಲ್ಲಡ 4 ಜನ ವ್ಲಾಗ್ ತೂಪೇರಿಗೆ ಅಂಚೆನ ಅಕ್ಕಲನೆ ಆದಪ್ಪೊಂದು ನೆನ್ಪುನೆ. ಸಾರಿ. ಸಂತೋಷ್ ನಾಯ್ಕ ಹಲೋ, ಊಟ ಆಯಿತು ನಂದು, ನಿಮ್ದಾಯ್ತಾ? ಸುಷ್ಮಿತಕ್ಕೆ ಹಾಯ್. ವನಸಾಂಡ ಇನ್ನಾಂಡೆ ದಯವಿಟ್ಟು ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ನನಗೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೇನೆ 10K ಸಬ್ಸ್ಕ್ರೈಬ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಹಾಗಾಗಿ ಅದಕ್ಕೋಸ್ಕರನೇ ಕಷ್ಟಪಡ್ತಿದ್ದೇನೆ. ಇಂಕ್ಲೇನ ರಿಲೇಷನ್ ಆತೆ ಅಂದೆ. ಓಕೆ ನಂಚ ನೆನೆತ್ತೀನಿ. ಮಗಳು ಆರಾಮ? ಹೌದು ಮಗಳು ಆರಾಮ, ಮಲಗಿದಾಳೆ. ದಾದೆ ಸ್ಪೆಷಲ್ ಮರುವಾಯಿ ಸುಕ್ಕ ಇನಿ ಸ್ಪೆಷಲ್ ಇನಿ ಈರೆ ಕ್ವಶನ್ ಕೇ ನೋಡ ಈರು ಹುಷಾರ್ಲರತ್ತೆ ಕ್ವಶನ್ ಕೇನಟ್ಟು 1 ನಿಮಿಷ ಹಿಂಗೆ ಕಾರ್ ಬೇನ ಒಂದೊಂದು. ಈಗ ಪ್ರಶ್ನೆಗಳ ಸಮಯ. ಸೊ ಹನ್ಸಿಕಾ ಪಿ ಅವರವರು ಕ್ವಶನ್ ಕೇಳ್ತಾರೆ, ನೀವು ಆನ್ಸರ್ ಮಾಡಿ ಆಯ್ತಾ. ಅವ್ರು ಒಳ್ಳೊಳ್ಳೆ ಕ್ವಶನ್ ಕೇಳ್ತಾರೆ, ಅವರಿಗೆ ಕ್ವಶನ್ ಕೇಳಿದ್ರು ಕೂಡ ರಪ್ಪ ಆನ್ಸರ್ ಮಾಡ್ತಾರೆ, ಕೇಳಿ. ಸಚಿನ್ ಮಾಣಿ ಓ ಆಯನ ಇಲ್ಲಲ್ಲ ಯಾನ್ ಕಬಕ್ಕಡುಲ್ಲ ನನ್ನ ಹಸ್ಬೆಂಡ್ ಇಲ್ಲಲ್ಲತೆ ಬಾಳೆ ಲಕ್ಕಿಯಲ್ಲಿ. ದೀಕ್ಷಿತಾ ದೀಚು ಹಾಯ್ ಸಿಸ್ ಏನ್ ಚೊಲ್ಲರು ಯಾನ್ ಹುಷಾರುಲ್ಲ ಏರೇನ್ ಚೊಲ್ಲರು. ಸಂತೋಷ್ ನಾಯ್ಕ್ ಇವಾಗ ಊಟ ಮಾಡಬೇಕು. ಓಕೆ ಊಟ ಮಾಡಿ. ಯಾರಾದರೂ ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಾಗ ನಂದು ಅಡ್ವರ್ಟೈಸ್ಮೆಂಟ್. ಬಾಯ್ ಸಾನು. ಅವಳೆ ನೋಡಿ 7th ಕ್ಲಾಸ್ ಅಂತ ಹೇಳಿದ ಆನ್ಸರಿನ ಅವಳೆ ಸಾನ್ವಿ ಕವಿತಾ ಅಂತ ಉಂಟಲ್ಲ ಅವಳೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತೇನೆ ಆದಷ್ಟು ಬೇಗ. ಇನ್ನು ಕ್ವೆಶ್ಚನ್ ಎಲ್ಲ ಬೇಗ ಕೇಳ್ತೇನೆ, ಮತ್ತೆ ಮಂತ್ ಲಾಸ್ಟ್ ತನಕ ಕಾಯುವುದಿಲ್ಲ ಸುಮ್ಮನೆ. ಸೊ ಕೇಳ್ತಾ ಇರ್ತೀರಿ ಕ್ವೆಶ್ಚನ್ ಯಾವಾಗ ಅಂತ. ಶಟರ್ ಬಾಕ್ಸ್ ನೋಡ್ತೇನೆ ನಾನು, ನನಗೆ ಫೇವ್ರೇಟ್ ಅವರು ಸಚಿನ್. ಸೊ
ಮತ್ತೇನಾದರೂ ಕ್ವೆಶನ್ ಕೇಳಿಕುಂಟಾ? ಫೇವ್ರೆಟ್ ಎಂತ, ಫೇವ್ರೆಟ್ ಆ್ಯಕ್ಟರ್ ಅದು ಇದು ಅಂತ ಯಾರಾದರೂ ಇದ್ದರೆ ಕೇಳಿ, ನಾನು ಹೇಳ್ತೇನೆ. ನೀವು ಕ್ವೆಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೇನೆ. ಎಂಥದ್ದು ಫೇವ್ರೆಟ್ ಅದು ಇದು ಅಂತೆಲ್ಲ ಇರ್ತದಲ್ಲ, ಹಾಗಿದ್ರೆ ಕೇಳಿ. ನನಗೆ ಕಣ್ಣು ಉರಿತುಂಟು. ಅತತ್ತು ಅಂಚತ್ತು ದಾದನ ಕಣ್ಣು ಬೋಂಡಿತ್ತೆ. ಹಾಯ್ ಅಕ್ಕ, ಊಟ ಆಯ್ತಾ? ಹಲೋ, ಊಟ ಆಯ್ತು, ನಿಮ್ದಾಯ್ತಾ? ಇನ್ನು ಕಣ್ಣು ಕೆಂಪಾಂಡಿಗೆ ನಿನ್ನೆಯಿಂದ ಕಣ್ಣು ನೋವು. ನನಗೆ ಸಣ್ಣದಿರ್ಬೇಕಾದ್ರೆ ಈ ಕುರಿ ಅಂತ ಹೇಳ್ತಾರಲ್ಲ ಕಣ್ಣಲ್ಲಿ, ಅದು ಬರ್ತಾ ಇತ್ತು. ಈಗ ಇಲ್ಲ. ಹಾಗೆ ಆ ನೋವು ಬರ್ತುಂಡು ನನಗೆ. ಕಣ್ಣು ನೋವು ಸ್ಟಾರ್ಟ್ ಆಗ್ತದ ಗೊತ್ತಿಲ್ಲ. ಇನ್ನು ಟಾಪ್ ಓಲ್ಗೆ ತೊಂದಿನಿ, ಒಂದು ಮೂರನೇ ರಿಡಕ್ಷನ್ ತೊಂದಿನಿ. ರಿಡಕ್ಷನ್ ಹಿಡ್ದು ಕಂಡಂದು ಎತ್ಕೊಡ್ತೀನಿ ಆಗ್ತದೆ. ഞാനത് ತೊಂದಿನಿ ರಿಡಕ್ಷನ್ ಹಿಡ್ದು ಮಾಣಿ ರೂಪಶ್ರೀ ಟೆಕ್ಸ್ಟೈಲ್ಸ್ ಅಲ್ಪದೇ ತೊಂದಿನಿ. ಗುಡ್ ನೈಟ್ ಅಕ್ಕ, ಟೇಕ್ ಕೇರ್, ಬಾಯ್. ಗುಡ್ ನೈಟ್. ಕಬಾಬ್ ಫೇವ್ರೇಟ್? ಕಬಾಬ್ ನಿಕ್ ಫೇವ್ರೇಟ್ ಎಂಕತ್ತು. ಎಂಕ ಫೇವ್ರೇಟ್ ಅದು ಕಬಾಬ್. ನಿಮ್ಮ ಮನೆಯಲ್ಲಿ ಯಾರು ಫೇವ್ರೇಟ್? ನಮ್ಮ ಮನೇಲಿ ಎಲ್ಲರೂ ಫೇವ್ರೇಟ್. ನನಗೆ ಮೋಸ್ಟ್ಲಿ ಜಾಸ್ತಿ ಫೇವ್ರೇಟ್ ನನ್ನ ಹಸ್ಬೆಂಡ್. ಗುಡ್ ನೈಟ್, ಊಟ ಮಾಡಿ ಆರಾಮಲಾಗಿ. ಓಕೆ ಓಕೆ, ಹಾಯ್, ಹಲೋ. ನಾಯಿ ದಾಯೆ ಬೀಲ ಆಡವನಿ ಕ್ವಶನಾ? ನಾಯಿ ದಾಯೆ ಬೀಲ ಆಡವನಿ ಪಂಡ ನಾಯಿ ಐಕ್ ಬೀಲ ಉಂಡ ಐಕ್ ಆಡವನಿ. ರಾಜೇಶ್ಗೆ ಹಲೋ. ನಮ್ದು ಪುತ್ತೂರು, ನಿಮ್ದು ಯಾವೂರು ರಾಜೇಶ್ ಅವರೇ? ಇಂಟ್ರೊಡಕ್ಷನ್ ಬ್ಲಾಗ್ ಮಲ್ಪುನಿ ಎಂಚ? ಇಂಟ್ರೊಡಕ್ಷನ್ ಬ್ಲಾಗ್ ಈಸಿ ಅತೆ. ಒಂಜಿ ಟ್ರೈಪಾಡ್ ದೀಪುನೆ ಎದುರು ಒಂಜಿ ಇಂಚ ರಿಂಗ್ ಲೈಟ್ ದೀಪುನು ಕ್ಲಾರಿಟಿ ಬೋರ್ಡ್ ಇತ್ತಂದ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಮನ್ಪಲೆ ಆತಿ ದಾದಂಡ್ಲ ಟಿಪ್ಸ್ ಅವೇ. ಇಂಟ್ರೊಡಕ್ಷನ್ ಪಂಡ ಇನ್ನು ಎಲ್ಲಿಯ ಪುಟ್ಟು ನೆರೆದು ಬತ್ತಿನ ಇತ್ತೆ ಮುಟ್ಟದ ಮಾತ ಪನ್ನೆ ಅಪ್ಪಗ ಇಂಟ್ರೊಡಕ್ಷನ್ ವಿಡಿಯೋ ಹಾಕೊಂಡು ಹಸ್ಬೆಂಡ್ ಪನ್ನರ ಆನ್ಸ್ ಬಂದೇನೆ ಅವೇ. ನಾಯಿ ಬೀಲಾಡ ಒಂದು ಆಯ್ಗೆ ಆಲೋಚನೆ ಮಲ್ಪೋಡಾತಿಗೆ ಬೇತಾಡರ ಪೂಜೈಕ್ಕಿಗೆ ಬೇತಾಡರ ಪೂಜಿಗೆ ಇಕ್ಕಿಗೆ ಸಂಜುನ ಆನ್ಸರ್. ಸೌಮ್ಯ ಜೋಗಿ ಹಲೋ. ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಡುಪಿಯಾ? ಓಕೆ ಓಕೆ ಓಕೆ. ರಾಜೇಶ್ ಅವರು ಉಡುಪಿಯಿಂದ ಅಂತೆ. ಪಲ್ಲೆ ನಾಯಿ ಬೀಲಾಡ ಒಂದಾಯ ಪಲ್ಲೆ ಅವೇ. ನಾಯಿ ಬೀಲಾಡವನಿ ದಾಯಗ ಪಂಡ ನಾಯಿಗೆ ಬೀಲೊಂಡೆ ಕಾಡವನಿ. ಒಂಜಿ ವೇಳೆ ನಮ್ಮ ಸಂಜೆಗೂ ಬೀಲ್ ಎತ್ತದ ನಾಯೆಲ್ಲ ಬೀಲಾಡದ್ವಿ. ಗುಡ್ ನೈಟ್. ಹನ್ಸಿಕ ಪಿಯಾರ್ ಬಾಲೆನ್ ನಾಯಿ ಬೀಲನ್ ನಾಯಿಗೆ ಆಡಾರ ಆಪುಜಿ ಐಕ್ ನಾಯಿ ಬೀಲಾಡವನ್ ಯೋ ಒಂದೆಡ್ಡೆ ಉಂಡು ಕೇಂದ ಈ ಕ್ವೆಶನ್ ಯಾನ್. ಓಕೆ, ಗುಡ್ ನೈಟ್ ಆಲ್ಗೆ. ಗುಡ್ ನೈಟ್ ಆರ್ಜೆ ಪಡೋ ಒಯ್ಕ್ ಅಕೌಂಟೆಂಟ್ ಉಲ್ಲೇರ್ ಗೊರ್ಚಿ ಅಲ್ಪ ಬೇಲೆ ಕುಲ್ಲೇರು. ತಮಿಳ್ ಮೂವಿ ನೋಡ್ತೀರಾ? ಯಾವುದು ಫೇವ್ರೇಟ್? ತಮಿಳ್ ಮೂವಿ ನೋಡುದಿಲ್ಲ ನಾನು. ಮೂವಿ ನೋಡುದು ಕಡಿಮೆ. ತುಳು ಮೂವಿ ಒಂದು ರಿಲೀಸ್ ಆದರೆ ಅಪ್ಪ ಹೋಗಿ ನೋಡ್ತೇನೆ ಅಷ್ಟೇ. ಈ ಸಲ ಧರ್ಮದೈ ಒಂದು ಬಾಕಿಯಾಗಿದೆ ನೋಡಲಿಕ್ಕೆ, ಹೋಗ್ಬೇಕು. ನನ್ನ ಗುರುಗಳದ್ದು ಮೂವಿ ಚೇತನ್ ರಾಯ್ ಮಾಣಿ. ಸೊ ನೋಡಬೇಕು. ಆದರೆ ನೋಡಲಿಕ್ಕೆ ನನಗೆ ಮಗುವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. 3 ಗಂಟೆಯಲ್ಲಿ ಇರಬೇಕು. ಮಗುವನ್ನು ಕರ್ಕೊಂಡು ಹೋದರೆ ಅಲ್ಲಿಗೆ ಬರ ಅಂತ ಕೂಗ್ಲಿಕ್ಕಾಯಿತು. ಹಾಗಾಗಿ ನೋಡ್ಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಮೂವಿ ನೋಡಿದ್ದು ನಾನು ಯಾವುದು ಗೊತ್ತುಂಟಾ? ಪುಳಿಮುಂಚಿ ಲಾಸ್ಟ್ ನೋಡಿದ್ದು ಮೂವಿ. ಆನಂತರ ಮೂವಿ ನೋಡಲಿಲ್ಲ ನಾನು. ಸರ್ಕಸ್, ಪುಳಿಮುಂಚಿ ಎಲ್ಲ ನೋಡಿದ್ದೇನೆ, ಮತ್ತೆ ನೋಡಲಿಲ್ಲ ಯಾವುದು ಸಹ. ಹಲೋ, ಆಮ್ ಶೆಟ್ಟಿ ಅಲ್ಲ ಹೆಸರು ನಿಮ್ಮದು? ಆಮ್ ಶೆಟ್ಟಿ ಅಂತ ಉಂಟು. ಹಲೋ. ಮತ್ತೆ ಯಾವುದು? ಕನ್ನಡ ಮೂವೀಸ್ ಕೂಡ ನೋಡ್ತೇನೆ. ಕನ್ನಡ ಮೂವೀಸ್ ಎಲ್ಲಿ ಯಾವುದು ಲಾಸ್ಟ್ ನೋಡಿದ್ದು ನೆನಪಿಲ್ಲ ನನಗೆ. ಅಕ್ಕ, ಟೋಟಲ್ ಎಷ್ಟು ದೇಶಗಳಿವೆ? ದೇಶ ಒಂದೇ, ನಮ್ಮ ಭಾರತ, ಮತ್ತೆಲ್ಲ ವಿದೇಶ. ಕರೆಕ್ಟಾ? ಕಾರ್ಕಳ ತುಳು ಬರ್ತದೆ. ಕಾರ್ಕಳದ ತುಳು ಹೀಗೆ ಅಲ್ವಾ? ಎದಗ ಬತ್ತೀನಿ, ಎದಗ ಪೋಯಿನಿ, ಹಾಗೆ ಅಲ್ವಾ? ನಾವು ಏಪ ಪೋಯಿನಿ, ಏಪ ಬತ್ತೀನಿ ಅಂತ ಹೇಳೋ ಬದಲು ಕಾರ್ಕಳದಲ್ಲಿ ಎದಗ ಪೋಯಿನಿ, ಎದಗ ಬತ್ತೀನಿ, ಅದಗ ಅಂಚಪುರ ಜಾಸ್ತಿ ಅತೆ. ಎಸ್ ಅಕ್ಕ, ಓಕೆ. ಆನ್ಸರ್ ಫಸ್ಟ್ ಟೈಮ್ ಕರೆಕ್ಟ್ ಆ್ಯಂಡ್ ಹಿಂಗೆ ಕಂಗ್ರ್ಯಾಚುಲೇಷನ್ಸ್ ಪಲ್ನೆ ಪೂರ. ಕ್ವೆಶನ್ ಕೇಂದಿತ್ತಲ್ಲ ಮಮತಾ, ಎಷ್ಟು ದೇಶಗಳಿವೆ ಅಂದು ಐಕ್ ಆನ್ಸರ್ ಪನ್ಯಾನ್ ಒಂದೇ ದೇಶ ಮತ್ತೆಲ್ಲ ವಿದೇಶ ಅಂದು ಕರೆಕ್ಟ್ ಆನ್ಸರ್ಗೆ. ಓಕೆ, ನೆಕ್ಸ್ಟ್ ಏನಾದರೂ ಕ್ವೆಶನ್ ಕೇಳಲಿಕ್ಕಿದ್ರೆ ಕೇಳಿ, ಅಥವಾ ಏನಾದರೂ
ನನ್ನ ಬಗ್ಗೆ ಕೇಳಿದಾದ್ರೆ ಕೇಳಿ, ನಾನು ಹೇಳ್ತೇನೆ ಏನಾದರೂ ಇದ್ರೆ. ಹಾಯ್ ಅಕ್ಕ ಮನಸಾಂಡ ಇನ್ನಾಂಡೆ ಕೀರ್ತಿಕಾ ಓಕೆ ಶ್ರೇಯಾಚಾರ್ಯ ಎಂಚೊಲ್ಲರು ಯಾನ್ ಸೂಪರ್ ಉಲ್ಲೆ ತುಲೆ ಡ್ಯಾನ್ಸ್ ಕರ್ನಾಟಕ ತೂಪರ ಯಾನ್ ಟಿವಿ ತೂಪುನೇ ಕಮ್ಮಿ ಬಲ ಎಂಚಿನ ಯಾನ್ ನೆನಪರು ಯಾನ್ ಟಿವಿ ತೂಪಿನೇ ಕಮ್ಮಿ ತೂಲೆ ಇತ್ತ ಟಿವಿ ತೂ ಓಡಿಪ್ಪೆ ಯಾನ್ ಮೂಳಿಜ್ಜ ಯಾನು ಅವೇ ಓರ ಹೈಲೈಟ್ಸ್ ತಗೊಂಡುಪ್ಪೆ ಇನ್ಸ್ಟಾಗ್ರಾಮ್ಡ್ ಜಿ ಕನ್ನಡದ ಕೆಲವುದ ಬೊಕ್ಕ ಏನು ರಿಯಾಲಿಟಿ ಶೋ ಪೂರ ಮಸ್ತ್ ಕಮ್ಮಿ ತೂಪನೆ ರಿಯಾಲಿಟಿ ಶೋ ಅಂತ ತೂಪೆ ಸುವರ್ಣ ಸೂಪರ್ ಸ್ಟಾರ್ ಮಾತ್ರ ತೂಪಿನಿ ಬೊಕ್ಕ ಪೂರ ಕಮ್ಮಿ ಟಿವಿ ತೂಪುನೆ ಇಜ್ಜಿ ಏನು ಟಿವಿದ ನೆನಪೆ ಆಪುಜೆಂಕ್ ಈ ಮೊಬೈಲ್ ಡೇ ಫುಲ್ ಬಿಸಿ ಆಪೋಡು ದೇ ವ್ಲಾಗ್ ಮಲ್ಪೊಡು ವ್ಲಾಗ್ ಎಡಿಟ್ ಅನ್ಪೊಡು ಈ ಬಾಲೆನ್ ತೂನುಡು ಇಲ್ಲದ ಅಡಿಗೆ ಮಲ್ಪೊಡು ಅವು ಪೂರಾನಾಗ ಆಪುನ್ ಟೈಮ್ ಅಂಚ ಪೂರ ಕತ್ತೆ ತೋಟಕ್ಕೆ ಪೋಡು ಫುಲ್ ಬಿಸಿಯ ಕವಿತಾ ಅದು ಗೊತ್ತಾಲಿತ್ತೆ. ಹಾಯ್ ಪ್ರತಿಕ್ಷಣ ಕನ್ನಡ ಓಕೆ ದೇಶ ಒಂದೇ ಉಳಿದದ್ದು ವಿದೇಶ ಹೌದು ಅದೇ ಆನ್ಸರ್. ತಿಂಡಿ ತಿನ್ಪುನ ಜಾಸ್ತಿ ಅಂದ ಮಾರಾಯ ತಿಂಡಿ ತಿನ್ಪ ಇಟ್ಟು ತಿಂಡಿ ತಿನ್ನೊಂದು ಇಜ್ಜಿ ಅಂಚಾದ 5 kg ಲಾಸ್ ಆತ ಏನು ಗೊತ್ತುಂಡ 5 kg ಅಂಜಿ ರಡ್ಡತ್ತ 5 kg ಕಮ್ಮಿ ಅಂತ ಆಯ್ತು 1 kg ಪಿರ ಜಾಸ್ತಿ ಆತೆ ಅವು ಎಂಚಂದ ಇಂಕ್ಲ ಗೊತ್ತುಜಿ ಕೋಡೆತ್ತು ಮನೆ ತೀನ ಐನು ಪಿರ ರೆಡ್ಯೂಸ್ ಮಲ್ಪೆ ಅಂದೇ ವ್ಲಾಗ್ ಪಿಯರ್ ಟೈಮ್ ತಿಕ್ಕುಜಿ ಪ್ರಮೋದ ಸುಧೀರ್ ಶೆಟ್ಟಿ ಎಂಚೊಲ್ಲರು ಯಾನ್ ಸೂಪರ್ ಉಲ್ಲ ಇರೆಂಚೊಲ್ಲರು ಹೊಸತಾದಿತ್ತನ ಸಬ್ಸ್ಕ್ರೈಬ್ ಅನ್ಪ್ಲೇವೆ ಅಶೋಕ್ ಪೂಜಾರಿ ಓಕೆ ಗುಡ್ ನೈಟ್ ಬಾಯ್. ಈಗ ಮಗಲಿಗೆಲ್ಲ ಗುಡ್ ನೈಟ್ ಪಾಲನೆ ಸಾನ್ವಿ ಗುಡ್ ನೈಟ್. ಬೇರೇನಾದ್ರು ಕೇಳಿಕುಂಟಾ ಕೇಳಿ, ಇಲ್ಲದ್ರೆ ಇನ್ನೂ ಸಹ ಒಂದು 1/4 ಗಂಟೆ ಇರುವನ ಅಂತ ನನ್ನ ಗಂಡಲ್ಲಿ ಬೈತಿದ್ದಾರೆ ಯಾವಾಗ ಲೈವ್ ಆಫ್ ಮಾಡ್ತೀನಿ ಅಂತ. 5 ನಿಮಿಷ ಮಾತಾಡೋ ಬೇಗ ಮಾತಾಡೋ, ಏನಾದ್ರು ಕೇಳಿದ್ರೆ ಕೇಳಿ. ನಿಮ್ಮ ಬಗ್ಗೆ ಕ್ವೆಶ್ಚನ್ ನೆನಪು ಮಾಡ್ತಿದ್ದೇನೆ, ಆನ್ಲೈನ್ ಬರುವಾಗ ಮರೆತು ಹೋಗ್ತದೆ. ಹೌದಾ? ಮತ್ತೆ ಹಾಯ್ ನೆಂಚೊಲ್ಲರ್ ಯಾನ್ ಸೂಪರ್ ಉಳ್ಳೆ ಈರೆಂಚೊಲ್ಲರ್ ಅಬ್ಬಾ ಹಿಂಗೆ ಕಾಡ್ಬೇನ ಅವನು ಪಿರ. ಓಕೆ ದಲ್ಲ ಕೇನೇರತ್ತನ ಕೇಳ್ನೆ ಕ್ವೆಶ್ಚನ್ ಕೇನೇರತ್ತನ ಕೇಳ್ನೆ ಆನ್ಸರ್ ಪನ್ಕ ಸೂಪರ್. ಪಾತೆರ್ದೆ ಬಚ್ಚಿಂಡು ಬೇಗ ಪಾತೆರ್ಲೆ ಲೆಫ್ಟ್ ಆಗುಚ್ಚಿ 25 ಜನ ಎಲ್ಲಾರು ಮಾಮೂನು ತುಪ್ಪಲ್ಲಿ ನಿನ್ನ ತಾರೆ ನಿನ್ನ ಅವು ಸಾನುಗು ಮಾತ್ರ ಮಾಮು ನಿಕ್ಕ ಮಾಮು ಅತ್ತವ ಅರ್ಚೇಚ ಒಳ್ಳೆರು ಇಂಚಿ ತೋಜರ ಅಚೇಚ ಓಕೆ ಬಾಯ್ ಯಾ ಬಾಯ್ ಪಂತಿಜಿ ಅಕ್ಲಿ ಬಾಯ್ ಪನ್ನೆಕ್ ಬಾಯ್ ಪನ್ನಿ ಬೇಗ ಮಾತಾಡಿ ಗೈಸ್, ಇಲ್ಲದಿದ್ರೆ 6 ಮಾರ್ರೆ ಬೊಕ್ಕೀರ್ ಮಾರಯ್ಯ ಎನ್ನ ಮಾಮೂನ್ ತೋಜಲೆ ಪನ್ನೆನ 6 ಜೆತ್ತುದೇರು ನನ್ನದು ತೋಜ ಬಾ ವಾಣಿಕ್ ತೂವಂದಿಲಕ್ಕ ಮಂತಿ. ಓಕೆ ಗೈಸ್, ಏನಾದ್ರು ಮಾತಾಡ್ಲಿಕ್ಕುಂಟಾ ಬೇಗ ಮಾತಾಡಿ, ಇಲ್ಲದಿದ್ರೆ ಕಾಚಿ ಮಾಡುದು. ಬಾಲೆ ಜೈದು ಅಂದ್ ಬಾಲೆ ಚಿತ್ತಲು ಅಲ್ಲೇ ನಿದ್ರೆ ಬೈದಂದು ತೊಟ್ಟಿಲ್ಲುಲ್ಲಲ್ಲ ಅಂಚಿಗುಲ್ಲಲ್ಲ ತೊಟ್ಟಿಲ್ಲುಲ್ಲಲ್ಲ ನಂದು ಬಾಲೆ ಚೆತ್ತಾಲ್ ಬಬ್ಬಿ ಪೂಜಾರಿ ಬೇತದಾಲಕ್ಕೆ ಏನ ಹತ್ರ ಬೇಗ ಕೇಳ್ನೆ. ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಲಸ ನಿಮಗೆ ಅರ್ಥ ಆಗಲಿಲ್ಲ, ಕೆಲಸ ಏನು ನಿಮಗೆ ಅಂತವಾ? ನಾನು ಮೀಡಿಯಾದಲ್ಲಿ ಆ್ಯಂಕರ್ ಆಗಿದ್ದೇನೆ, ಮತ್ತು ಸ್ಕ್ರಿಪ್ಟ್ ಪ್ರೋಗ್ರಾಮರ್, ಮತ್ತು ವಾಯ್ಸ್ ಓವರ್ ಎಲ್ಲ, ಮತ್ತು ಇದು ಬರ್ಡೇ ಹೋಸ್ಟೆಲ್ ಇರ್ತದಲ್ಲ ಅದೆಲ್ಲ ಮಾಡ್ತಿದ್ದೇನೆ. ಮತ್ತೆಂತ ಕೆಲವು ವೆಬ್ಸೈಟ್ ಇದು ಅದು ಇದು ಅಂತ ಅಷ್ಟೇ ಅಲ್ಲಲ್ಲಿಂದ ಕೆಲಸ ಮಾಡ್ತಿದ್ದೇನೆ, ಮನೆಯಲ್ಲೇ ಮಾಡ್ತಿದ್ದೇನೆ. ಈಗ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಐಸ್ ಕ್ರೀಮ್ ತಿಂದರೆ ನೀರಾಗುತ್ತೆ, ಐಸ್ ಕ್ರೀಮ್ ಖಾಲಿ ಆಗುತ್ತೆ ಗಂಡ ಹೇಳಿದ್ದು. ಜಯಂತಿ ಬಬ್ಬಿ ಪೂಜಾರಿ ಬಾಲೆನ್ ತೊಟ್ಟಿಲ್ಡೆ ಜಪ್ಪಾವರೆ ಇತ್ತೆಲ್ಲ ತೊಟ್ಟಿಲ್ಡ್ ಪಂಡ ತೊಟ್ಟಿಲ್ ಮಿತ್ತುಂಡು ತುಲೆ ಆ ತೊಟ್ಟಿಲ್ಡ್ ಜಪ್ಪಾವುಜಿ ಸೀರೆದ ತೊಟ್ಟಿ ಇಂಚ ಸೀರೆ ಪುಣತೆ ಸೀರೆದ ತೊಟ್ಟಿಲ್ಡ್ ಜಪ್ಪಾದಿನಿ ನಾನು ಅವು ತೋಪಾಂಡ ಐತೆ ನೆಟ್ವರ್ಕ್ ಪೋಪುಂಡು ನೆಟ್ವರ್ಕ್ ಇತ್ತಿನ ಪ್ಲೇಸ್ ಕರೆಕ್ಟ್ ಅದು ದೀದು ಬಿಡ್ತೆ ಮೊಬೈಲ್ ಚೂರು ಅಂಚಿಂಚಿಕೊಂಡಲ್ಲ ನೆಟ್ವರ್ಕ್ ಪೋಪುಂಡಿ ಅವೇ ಪ್ರಾಬ್ಲಮ್. ಸೂಪರ್ ಊರಲ್ಲಿ. ಓಕೆ ಗುಡ್ ನೈಟ್ ಬಾಯ್. ನಾನು ಈತ್ ಬೇಗ ಪೂರ ಗುಡ್ ನೈಟ್ ಪಾನೋದಿಲ್ಲಾರ ಮಾತಾಡ್ಲ ಒಂಜಿ 2 ನಿಮಿಷ ಪಾತೆರ್ಗವನ್ನ ಅಂತಲೇ ಜಪ್ಪುನು ಏತು ಒರ್ಂಬ 18 ಮಾಯಿನ ತೂಲೆ ಚಳಿ ಆಗುತ್ತೆ. ಓ ಗೊತ್ತಾಂಡು. ಓಕೆ ಕರೆಕ್ಟ್. ಐಸ್ ಕ್ರೀಮ್ ಖಾಲಿ ಹಾಕೊಂಡು ಕರೆಕ್ಟ್
ಗೊತ್ತಿಲ್ಲ ಯಾನಿತ್ತೆ ಬ್ರಿಲಿಯಂಟ್ ಆದ್ಬೋತೆ ಅವು ಯಾನತ್ ಬನ್ಯಾರವ. ಮತ್ತೆ ಎಂತ ಕೇಳಿ ಕುಂಟು ಕೇಳಿ ಬೇಗ ಬೇಗ ಕೇಳಿ. ಮತ್ತೆಂತ ಗೊತ್ತುಂಟಾ, ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಇತ್ತು ಮೊದಲು, ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ನೋಡಿ. ಎಂತ ಹಾಕಿ ಕ್ಲಿಯರ್ ಆದದಂತ ಕೇಳಿ ಹೇಳ್ತೇನೆ, ನೀವು ಕೇಳಿದರೆ ಮಾತ್ರ ಹೇಳ್ತೇನೆ ಪಿಂಪಲ್ಸ್ ಹೇಗೆ ಕ್ಲಿಯರ್ ಆಯಿತು. ಮುರಾಣಿದೆತ್ತಿನ ಡ್ರೆಸ್ ಪಾಡಿನ ಇರು ಅಂದಂದು ಮುರಾಣಿದೆತ್ತಿನ ಪಾಡ್ನಿಯನ್ನು ಅವು ಪುತ್ತೂರು ಪಾರೆತ್ತನತೆ ಅಂಚ ಪಾಡ್ದಿತ್ತೆ ಅಂಚ ಅದು ಐನೇ ಪಾಡ್ತಾನೆ. ಪವರ್ ಹೌಸ್ ವಾಯಿನ್ಸ್ ಪಾಡ್ಕಾಸ್ಟ್ ನೋಡ್ತೀರಾ? ನೋಡ್ತೇನೆ, ಅನುಶ್ರೀ ಅವ್ರದ್ದು ನೋಡಿದ್ದೆ ಪಾಡ್ಕಾಸ್ಟ್. ಅದೇ ಮತ್ತೆ ನಾನು ನೋಡಲಿಲ್ಲ, ತುಂಬ ದಿನ ಆಯಿತು. ಹನ್ಸಿಕ ಪೇರ್ ಖಾಲಿ ಆಗುತ್ತೆ. ಎಸ್, ಓಕೆ ಬಾಯ್. ಕೋರಿ ಬುಡಿಯಾರ ಇಜ್ಜಪ್ಪ ಯಾನು ಕೋರಿ ಬುಡ್ಡದ ಆಲಾವು ಎಂಕ್ ಕೋರಿ ಇಷ್ಟ. ಕೋರಿ ಬಿಡ್ತಿಜ್ಜಿ ನಿಕ್ಲಿ ಕೇಂಡ ಪನ್ಪೇನು ನಿಕ್ಲಿ ಪನ್ ಕೇಳೇನಂಡ ಪಿಂಪಲ್ಸ್ ಎಂಚ ಪೋಯಿ ನಿ ಕೇಳನೆ ಪನ್ಪೇನ್. ಎಷ್ಟು ಪಿಂಪಲ್ಸ್ ಇತ್ತು ಅಂತ ಹೇಳಿದರೆ ಫಿಲ್ಟರ್ ಎಲ್ಲ ಇಟ್ಕೊಂಡು ನೋಡಬೇಕಿತ್ತು. ಅಂದರೆ ಫಿಲ್ಟರ್ ಎಲ್ಲ ಇರ್ತಿದ್ದೆ ಲೈವಿಗೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಬರುವಾಗ. ಈಗ ಫಿಲ್ಟರ್ ಇಡಬೇಕು ಅಂತಿಲ್ಲ, ಮುಖ ಕ್ಲೀನ್ ಆಗಿದೆ ನೋಡಿ. ಇನ್ನೂ ಸಹ ಕ್ಲೀನ್ ಆಗಿ ಉಂಟು, ಸ್ವಲ್ಪ ಆದಷ್ಟು ಕ್ಲೀನ್ ಆಗಿದೆ, ಕಲೆ ಎಲ್ಲ ಹೋಗಿದೆ. ಎಂಚ ಪೋಯಿನಿ ಗೊತ್ತುಂಡಾ? ಅವ ಇಂಕ್ಲ ಗೊತ್ತಿಜ್ಜಿ ತನ್ನ ಆತಿಗೆ ಪೋಯಿನ ಅವ ತನ್ನಾತಿಗೆ ಪೋಯಿನೇವೆ ಕೆಲವು ಇಂಚ ಗೊತ್ತುನೆ ಎಂದು ಪೂರ ಪಾಡು ನಿತ್ತೆ ಇಂಚಿನ ಪಂಡ ಮುಲ್ತಾನಿ ಮಿಟ್ಟಿ ಒಂಚು ಪಾಡ್ದೆ ಮುಖದಾಲ ಇಜ್ಜಿ ಅಂಚ ಪೋಂಡು ಆಲ್ಮೋಸ್ಟ್ ಪೋಂಡು ಬೊಕ್ಕ ಇಂಚಿನ ಪಂಡ ಏನು ಜಸ್ಟ್ ಒಂದು ಪೊಣ್ಣುಲೆಗೆ ಸಜೆಷನ್ ಮಾಡ್ಬೋದು, ಹುಡುಗಿಯರಿಗೆ ಒಂದು ಸಜೆಸ್ಟ್ ಮಾಡ್ತೇನೆ. ಏನಂತ ಹೇಳಿದರೆ, ನಿಮ್ಗೆ ಆಗುದಾದ್ರೆ ಮಾತ್ರ ಸಜೆಸ್ಟ್ ಮಾಡೋದು. ಈಗ ನಾವು ತುಂಬ ಜನ ಹೇಳ್ತಾರೆ ಪಾರ್ಲರ್ಗೆಲ್ಲ ಹೋದರೆ ಮುಖ ಲಗಡಿ ಹೋಗ್ತದೆ ಅಂತ. ಅದು ಇಲ್ಲ ಆಯ್ತಾ, ಅದು ನಾವು ಬಳಸುವಂಥ ಪ್ರಾಡಕ್ಟ್ ಮೇಲೆ ಇಟ್ಟದ್ದು. ನಾನು ಕೂಡ ಹಾಗೆ ಅಂದ್ಕೊಳ್ತಿದ್ದೆ. ನಮಗೆ ಮೇಕಪ್ ಎಲ್ಲ ಜಾಸ್ತಿ ಮಾಡಬೇಕಲ್ಲ, ಮೀಡಿಯಾದಲ್ಲೆಲ್ಲ ಆ್ಯಂಕರಿಂಗ್ ಮಾಡೋದಾದ್ರೆ ಸ್ವಲ್ಪ ಮೇಕಪ್ ಜಾಸ್ತಿ ಮಾಡಬೇಕಾಗುತ್ತೆ. ನನ್ನ ಮುಖ ಫುಲ್ ಲಗಡಿ ಹೋಗಿತ್ತು. ಪಿಂಪಲ್ಸ್ ಎಲ್ಲ ಆಗೋದು ಹೇಗೆ ಗೊತ್ತುಂಟ, ನಾವು ಈ ಸನ್ಸ್ಕ್ರೀನ್ ಪ್ರೈಮರ್ ಎಲ್ಲ ಹಾಕದೆ ಡೈರೆಕ್ಟಾಗಿ ಫೌಂಡೇಶನ್ ಎಲ್ಲ ಹಾಕ್ತೇವೆ ನೋಡಿ, ಆಗ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋದು. ಅದು ಯಾವಾಗ ಮತ್ತೆ ಪಿಂಪಲ್ಸ್ ಆಗಿ ಕನ್ವರ್ಟ್ ಆಗಿ ಬರ್ತದೆ. ಅದೇ ಕ್ರೀಮು ಪಿಂಪಲ್ ಆಗಿ ಬರ್ತದೆ. ಸೊ ಅದಕ್ಕೆ ಫೇಸನ್ನು ಆದಷ್ಟು ಕ್ಲೀನ್ ಮಾಡ್ತಾ ಇದ್ದರೆ ಪಿಂಪಲ್ಸ್ ಎಲ್ಲ ಬರೋದಿಲ್ಲ. ಅದಕ್ಕೆ ನಾನು ಮಂತ್ಲಿ ಫೇಶಿಯಲ್ ಮಾಡಿಸಿದ್ದೆ. ಈಗ 2 ಮಂತ್ ಫೇಶಿಯಲ್ ಮಾಡಿಸಿದ್ದೇನೆ. ಸೊ ಈ ಮಂತಲ್ಲಿ ಆಗಬೇಕಷ್ಟೇ, ಆಫರ್ ಎಲ್ಲ ಹಾಕಿದ್ದಾರೆ. ನಾನು ಮಾಣಿಯಲ್ಲೇ ಮಾಡಿಸಿ, ಮತ್ತೆ ಎಲ್ಲಿ ಸಹ ಮಾಡಿಸೋದಿಲ್ಲ. ಮಾಣಿ ಹವಿ ಬ್ಯೂಟಿ ಝೋನ್ ಅಂತ ನಾನು ತುಂಬ ವಿಡಿಯೋ ಹಾಕಿದ್ದೇನೆ ಅವತ್ತು, ನೋಡಿಬೇಕಾದ್ರೆ. ನಾವು ಫೇಸಿಗೆ ಎಷ್ಟು ಮಸಾಜ್ ಕೊಡ್ತೇವೆ ಅಷ್ಟು ಗ್ಲೋ ಬರ್ತದೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆದರೆ ಮಾತ್ರ ಫೇಸ್ ಗ್ಲೋ ಬರೋದು. ಬ್ಲಡ್ ಸರ್ಕ್ಯುಲೇಷನ್ ಉಂಟಲ್ಲ ಫೇಸಿಗೆ, ಸೊ ಆಗ ಗ್ಲೋ ಬರ್ತದೆ. ಹಾಗಾಗಿ ನೀವು ಆದಷ್ಟು ನಿಮಗೆ ಆಗೋದಾದರೆ ಮಾತ್ರ ಇವತ್ತು ಮನೆಯಲ್ಲೇ ಫೇಶಿಯಲ್ ಏನಾದರೂ ಮಾಡ್ಕೊಳ್ಳಿ. ಫೇಸಿಗೆ ಅದೊಂದು ಸಿಗ್ತದೆ, 20 ರೂಪೀಸೇನೆ ಇರ್ತದೆ. ಇದು ಪೋರ್ಸಿಗೆಲ್ಲ ಇರ್ತದಲ್ಲ, ಅದರಲ್ಲಿ ವೈಟ್ ಹೆಡ್ಸ್ ಎಲ್ಲ ಇರ್ತಾರೆ, ಡಾರ್ಕ್ ಹೆಡ್ಸ್ ಎಲ್ಲ ಇರ್ತದಲ್ವಾ. ಸೊ ಅದನ್ನೆಲ್ಲ ತೆಗಿತಿರ್ಬೇಕು, ಆಗ ಫೇಸ್ ಕ್ಲೀನ್ ಆಗ್ತದೆ, ಆಗ ಪಿಂಪಲ್ಸ್ ಎಲ್ಲ ಬರೋದಿಲ್ಲ. ಅಷ್ಟೇ ನಾನು ಮಾಡೋದಷ್ಟೇ. ಇವತ್ತು ಕೂಡ ನೋಡಿ, ನನ್ನ ಮೂಗು ಕೆಂಪು ನೋಡಿದ್ರಾ, ಇದು ವೈಟ್ ಹೆಡ್ಸ್ ತೆಗಿತೇನೆ ನಾನು. ಹಾಗಾಗಿ ಫೇಸ್ ಸ್ವಲ್ಪ ಕ್ಲೀನ್ ಉಂಟು. ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ಪಾರ್ಲರಲ್ಲಿ ಮಾಡ್ತಾರೆ. ಎಷ್ಟು ಇದು ಫ್ರೂಟ್ಸ್ ಇದ್ದು ಫೇಶಿಯಲ್ ಮಾಡಿಸಿದ್ರೆ ತುಂಬ ಬೆಟರ್. ಅಷ್ಟೇ, ಸಿಂಪಲ್. ಎಂತ ಯೂಸ್ ಮಾಡಿದ್ದೀರಿ ಫೇಸ್ಗೆ? ಅದೇ ನಾನು ಫೇಸಿಗೆ ಔಟ್ಸೈಡಿನ ಒಂದು ಹಾಕೋದು ಅಂತ ಹೇಳಿದರೆ ಮುಲ್ತಾನಿ ಮಿಟ್ಟಿ ಒಂದು ಹಾಕ್ತೇನೆ, ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಪಾರ್ಲರಲ್ಲಿ ಫೇಶಿಯಲ್ ಇದು ಫ್ರೂಟ್ಸ್ ಫೇಶಿಯಲ್ ಆರೆಂಜ್ ಇದು ಮಾಡಿಸ್ತೇನೆ ಅಷ್ಟೇ. ಈಗ 2 ಮಂತಿಂದ ಮಾಡ್ತಿದ್ದೇನೆ ಅಷ್ಟೇ. ಹಾಗಾಗಿ ನನ್ನ ಫೇಸ್ ಸ್ವಲ್ಪ ಕ್ಲೀನ್ ಆಗಿದೆ. ಗ್ರಾಮ್ ಫ್ಲೋರ್ ಸೋಪು ಪೋಪುಂಗೆ ಅಂದೆ. ಓಕೆ ಎಂಕೀಡ ತುಳುಪಾತೆರ್ನ ಗಣೇಶ ಅಂದೆ. ಹಲೋ ಮಧುಶ್ರೀ ಶೆಟ್ಟಿ. ಪಿಲಿವೇಷ ಗಣೇಶ ಹಬ್ಬ. ಓಕೆ, ಪಿಲಿವೇಷ ಗಣೇಶ ಹಬ್ಬಕ್ಕ ಅಲ್ಲ, ಅದು ಕೃಷ್ಣಾಷ್ಟಮಿಗೆ ಪಿಲಿವೇಷ. ಮಾರ್ನಮಿ ಸಾರಿ ಮಾರ್ನಮಿ, ನವರಾತ್ರಿಗೆ ಪಿಲಿವೇಷ ಆಯ್ತಾ. ಹುಲಿವೇಷ ನವರಾತ್ರಿಗೆ, ಹುಲಿವೇಷ ನವರಾತ್ರಿಗೆ. ಹಬ್ಬಕ್ಕೆ ಒಂದು ಅಷ್ಟಮಿಗೂ ಉಡುಪಿಯಲ್ಲಿ ಅಷ್ಟಮಿ. ಅದು ಸೇಮ್ ಯಾ ಲವೆನೆ ಯೂಸ್ ಮಲ್ಪುನಿ ಮುಲ್ತಾನಿ ಮಿಟ್ಟಿ. ಮುಲ್ತಾನಿ ಮಿಟ್ಟಿ ಡೀರೆಗೆ ಪಿಂಪಲ್ಸ್ ಮಸ್ತ್ ಪೋಪುಂಡು. ನಮ್ಗೆ ಆತ ಟೈಮ್ ಬೋಡು ಅರ್ಧ ಗಂಟೆ ಪೂರ ಪಾರ್ದು ಏರ್ಕುಲ್ಲುನು ಮಾರು ಅಂಚ. ಅದು ಏನೋ ಒಂಜಿ 2-3 ಸತಿ ಪಾರ್ದೆ ಇತ್ತೆಲ್ಲ ಮುಲ್ಲ ಉಂಡೆ ನಡ ಅವು ಪ್ಯಾಕೆಟ್ ಅವು ದಾದ ಗೊತ್ತುನೆ ಮುಲ್ತಾನಿ ಮಿಟ್ಟಿ ದಾಯಿಗೆ ಅಡ್ಡ
ಪುಂಚದ ಮಣ್ಣು ಉಂಡತೆ, ಪುಂಚದ ಮಣ್ಣು ಪ್ಯೂರ್ ಉಪ್ಪುಂಡು. ಐನು ಪುಂಚದ ಮಣ್ಣು ಕಟ್ಟುಡಂಡ ಆತೆ ಉಪ್ಪುಂಡತೆ ಕ್ಲೀನ್ ಮಣ್ಣು ಕಟ್ಟುನಗೆ ಉಚ್ಚುಲು ಮಾತ ಉಚ್ಚು ಅವೆತ್ತ ಮಣ್ಣುಡು ಮಂತಿನಗೆ ಮುಲ್ತಾನಿ ಮಿಟ್ಟಿ ಅಂಚಾದು ಅವು ಐಟ ಪಿಂಪಲ್ಸ್ ಪೂರ ಅಂದು ಆಪುನು ಪನ್ಪೇರು ಇಂಕ್ಲ ಗೊತ್ತಿಜ್ಜಿ ಕರೆಕ್ಟ್ ಐತ ಬಗ್ಗೆ ಮಾಹಿತಿ ಇಜ್ಜಿ ಬೊಕ ನನ್ನ ಯಾ ಪಂಡೆದು ಮನ್ಪೋಚಿ ಉಡುಪಿಡು ಚೌತಿಗ್ಲ ಉಂಡು ಪಿಲಿ ಅಂದೆ ಓಕೆ 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 ಬೊಕ್ಕಿಂಚಿನ ಗೊತ್ತುಂಡೆ ನಮ್ಮಲ್ಪ ಅಷ್ಟಮಿಗ್ ಮಾಣಿಡು ಗೊಬ್ಬುನುಂಡು ಓಕೆ ಬೊಕ್ಕ ಚೌತಿ ಏಪ ಉಂಡು ಕ್ಯಾಲೆಂಡರ್ ತೂದು ಗೊತ್ತಾವಡ ತಿಂಕ್ ಮರತನೆಂಕ್ ಸೊ ಚೌತಿಗ್ ನಮ್ಮಲ್ಪ ಸುಳ್ಳಾಮಲೆ ಗುಹತೀರ್ಥ ಪಂಡದುಂಡು ಸೊ ಬಲ್ಲೆ ಮಾತೆರ್ಲ ಯಾಲ್ನ ಪರ್ಪೆ ಅಲ್ಪದಾದ ಪಂಡ ಒಂದು ನಾಲೆಕ್ಕ ಆಜೆಕ್ಕದಾನ ಚೌತಿ ಸೊ ಅಂಚ ಅಲ್ಪ ಸುಳ್ಳಮಲೆ ಗುಹತೀರ್ಥಡ್ ನಮ್ಮ ಗೋವಿಂದ ಪನ್ನಗ ಕೃಷ್ಣ ಸರ್ಪ ಉಂಡತೆ ಅವು ತೀರ್ಥ ಪಾಡ್ನು ನಮ್ಮ ಗೋವಿಂದ ಏತು ಪನ್ ಪಾತ ತೀರ್ಥ ಪಾಡ್ನು ಅಲ್ಪ ಆತ ಫೇಮಸ್ ನಿಕಲ್ ಬೋಡ್ತಿನ ಗೂಗಲ್ ಸರ್ಚ್ ಮನ್ಪಲೆ ಸುಳ್ಳಾಮಲೆ ಗುಹತೀರ್ಥ ಮಾಣಿ ಪಂಡದು ಚೌತಿಗೆ ಮಾತ್ರ ಓಪನ್ ಉಪ್ಪುನು ಒಂಜಿ 4 ದಿನದ ಓಪನ್ ಉಂಡು ಬಲೆ ಮಾತೆರ್ಲ ಅಲ್ಪ ದಾದಣ್ಣ ನಮ್ಮ ಒಂಜಿ ತಪ್ಪು ಮಂತಿತ್ತಂಡ ಆ ಒಂಜಿ ತೀರ್ಥಡ್ ಪುನೀತರಾಪ ಅಂದ ಅರ್ಥಗೆ ಸೊ ಬಲೆ ಮಾತೆರ್ಲವ ಸೇಮಿಯಾ ಅಲ್ಲ ಓಕೆ ಉಡುಪಿಡು ಓಕೆ ಎನ್ನ ಫೇಸ್ ಕ್ಲೀನ್ ಆಪುಂಡು ಇತ್ತೆ ಐತ ಒಟ್ಟಿಗೆ ರೈಸ್ ವಾಟರ್ಲ ಯೂಸ್ ಮಲ್ತೊಂದುಲ್ಲೆ ಓಕೆ ಓಕೆ ರೈಸ್ ವಾಟರ್ಲ ಆಪುಂಡತೆ ನಮ್ಮ ಈ ಅರಿ ಲುಂಬುನಾಗ ಐತ ಅಕ್ಕಂಜಿಪ್ಪುಂಡತೆ ಅವೆನ್ನ ಪಾಡ್ವೇರು ಕೆಲವದಕ್ಕೆ ಫೇಸ್ಗೆ ಅವೆಟ್ಟು ವೈಟ್ಲ ಆಪುಂಡು ಬೊಕ್ಕ ಇರೆಗ್ ದಾದಂಡ ಮೋನೆಡ್ ಡಸ್ಟ್ ಅವನು ಪುರಪ್ಪುಂಡತೆ ಪೂರ ಕ್ಲಿಯರ್ ಆಪುಂಡು ಅನ್ಪೇರು ಈರು ವೈಟ್ ಆಂಕರಿಂಗ್ ಮಲ್ಪುನು ಯಾನು ಚಾನಲ್ಡು ಬೊಕ್ಕ ಈ ಬರ್ಡೇ ಹೋಸ್ಟ್ ಪುರಪ್ಪುಣದೆ ಅವೆಕ್ ಪುರ ಪೋಪೆ ಇತ್ತೆ ಆಫ್ಟರ್ ಡೆಲಿವರಿ ಒಂಜಿ ಸಲ ಪೋತೆ ಆತೇನು ದೂರ ಎತ್ತಿನ ಪೋಂದಿಜ್ಜಿ ಬಾಲೆಲ್ಲಿ ಆತ ಅಂಚಾದು ಹಾಯ್ ಪೂರ್ಣಿಮಾ ಇಂಚೊಲ್ಲರು ಆಂಕರಿಂಗ್ ದ ವಿಡಿಯೋಸ್ ಪೂರ ಪಾರ್ದೆ ಬೋರ್ತಿನ ತೂಲೆ ವ್ಲಾಗ್ಸ್ ಉಂಡು ಬೊಕ್ಕ ಇಂಥ ವ್ಲಾಗ್ ತೂಲೆ ಅವ ಮಸ್ತ್ ತೂತನೇ ಇಜ್ಜರು ವ್ಲಾಗ್ ಆ ವ್ಲಾಗ್ ತೂತೆರ ಇಜ್ಜನ್ ಗೊತ್ತಾಗ ನಂಗೆ ಬೊಕ್ಕ ದಾಲಕ್ಕೆ ಏನಿರುಂಡಾ ಮೂಜೆ ನಿಮಿಷ ಅಪ್ಪ 1 ಗಂಟೆ ಆಪುಂಡು ಒಂಚೂರು ಉಂತಲೆ ಓಕೆ ದಾಲಕ್ಕೆ ಏನು ಕೇಳ ಮುಜೆ ನಿಮಿಷ ಪುಣೆ ನಾನು ಲೈವ್ 2.5 ನಿಮಿಷ 2.25 ನಿಮಿಷ ಒಳ್ಳೆ ಬೇಗ ಬಾಲೆ ಜೆತ್ತದಲ್ಲ ಅಂಚ ಈತು ಬರ್ತು ಲೈವ್ ಹಿಡಿತೀನಿ ಅಂತುಲೆ ಬಾಲೆ ಜೆತ್ತಿನೇಟು ಬಾಲೆ ಜೆತ್ತಿಜಿಂದ ಆಪುಜಿ ಬೊಕ್ಕದಾಯ್ತ ಪಂಡ ನಿಮ್ದು ಸೆನ್ಸಿಟಿವ್ ಸ್ಕಿನ್ನ ಹೌದು ಸೆನ್ಸಿಟಿವ್ ಸ್ಕಿನ್ ಪ್ಲಸ್ ಇದು ಆಯಿಲಿ ಸ್ಕಿನ್ ಈಗ ಆಯಿಲಿ ಸ್ಕಿನ್ ಹೋಗಿದೆ ಈಗ ಡ್ರೈ ಸ್ಕಿನ್ ಆಗಿದೆ ಸಾರಿ ನಾರ್ಮಲ್ ಸ್ಕಿನ್ ಆಗಿದೆ ಹಾಗಾಗಿ ಪಿಂಪಲ್ಸ್ ಇಲ್ಲ ನೋಡಿ ಆಯಿಲಿ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಬರ್ತದೆ ಸೆನ್ಸಿಟಿವ್ ಅಂತ ಹೇಳಿದ್ರೆ ನೋಡಿ ಈಗ ಜಸ್ಟ್ ಹೀಗೆ ಮಾಡಿದರೆ ಕೆಂಪಾಗ್ತದೆ ನೋಡಿ ಕೆಂಪಾಗ್ತದೆ ಮತ್ತೆ ಆಲ್ಮೋಸ್ಟ್ ಎಂತ ಗೊತ್ತುಂಟಾ ಕೆಲವರಿಗೆ ಈ ಹುಡುಗಿಯರಿಗೆಲ್ಲ ಆಫ್ಟರ್ ಡೆಲಿವರಿ ಆದ ನಂತರ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗ್ತದೆ ಅದು ಹೇಗೆ ಅಂತ ನನಗೆ ಸಹ ಗೊತ್ತಿಲ್ಲ ತುಂಬ ಜನ ಹೇಳುವುದನ್ನು ಕೇಳಿದ್ದೇನೆ ಪಿಂಪಲ್ಸ್ ಎಲ್ಲ ಹೋಗ್ತದೆ ಮತ್ತು ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗ್ತದೆ ಪಿಂಪಲ್ಸ್ ಹಾಗೆಲ್ಲ ಇರ್ತದೆ ದಸರಾಗೆ ಹುಲಿವೇಷ ಹೌದೌದು ದಸರಕ್ಕೆ ಹುಲಿವೇಷ ಹಸ್ಬೆಂಡ್ ದಾದ ಮಲ್ಪೆರಿನ್ನ ಹಸ್ಬೆಂಡ್ ಅಂದೆ ಕಾರ್ ತೋಜುಂದುಲೇರು ಜೆತ್ತದೇರು ಈರು ದಾದ ಟಿಪ್ಸ್ ಕೊರ್ಪಾರ ದಾದ ಟಿಪ್ಸ್ ಪಲ್ಲೆ ಬೊಕ್ಕ ಅವೇ ವೆಯ್ಟ್ ಲಾಸ್ ಅನ್ನು ಮುಲ್ಪ ಪನ್ಪುಜಿ ಅನ್ನು ವ್ಲಾಗಿ ಮನ್ ಪನ್ಪೆ ನನ್ನೆಲ್ಲ ವೀಡಿಯೋ ಆತಿಜ್ಜಿ ಅನ್ನು ಮಲ್ಪೆ ಪನೊಂದುಲ್ಲೆ ಮಲ್ಪೆರ ಗಾವಂದಿಜ್ಜಿ ಬೊಕ್ಕದಾಯ್ತ ಪಂಡ ಐಬ್ರೋಸ್ ಉಪ್ಪುಣತೆ ಐಬ್ರೋಸ್ ಬ್ಲ್ಯಾಕ್ ಔಡ್ ಪಂದಾಂಡ ಎಳ್ಳೆಣ್ಣೆ ಪಾಡೋಡು ಐಟ್ ಬ್ಲ್ಯಾಕ್ ಆಪುಂಡು ಐಬ್ರೋಸ್ ಎನ್ನ ಮಸ್ತ್ ಡಲ್ ಇತ್ತಂಡು ಎಳ್ಳೆಣ್ಣೆ ಪಾಡಿ ಪ್ರೆಗ್ನೆನ್ಸಿ ಟೈಮ್ ಬಿಟ್ಟು ಎಳ್ಳೆಣ್ಣೆ ಪಾಡೋದು ಇತ್ತೆ ಅಂಚ ಅದೊಂಚೂರು ಡಾರ್ಕ್ ಆಗ್ತದೆ ಫೇಸ್ದ ಏನು ಟಿಪ್ಸ್ದ ಆಯ್ತಾ ಅವೇ ಮುಲ್ತಾನಿ ಮಿಟ್ಟಿ ಬೊಕ್ಕ ಕೆಲವದಕ್ಕೆ ಕಡಲೆ ಪೊಡಿ ಇಟ್ಲಾಪು ಕೆಲವದಕ್ಕೆ ಕಡಲೆ ಪೊಡಿ ಇಟ್ಟು ಕಮ್ಮಿ ಆಪುಜಿ ಪಂಡೈತೆ ಪ್ಯೂರ್ ಓಲ ತಿಕ್ಕೊಂಡಿಜ್ಜತೆ ನಮ್ಮ ಇಲ್ಲಡೆ ಮಂತಿನಾಂಡ ಅವು ಸೊ ಮುಲ್ತಾನಿ ಮಿಟ್ಟಿಟ್ಟು ಹೋಗುಂಡಿ ಆಲ್ಮೋಸ್ಟ್ ಮಾತ ಪ್ರಾಬ್ಲಮ್ಸ್ ಗೊಂಜಿ ಸೊಲ್ಯೂಷನ್ ಒಂದಿತ್ರ ಮುಲ್ತಾನಿ ಮಿಟ್ಟಿ ಅಶ್ವಿನಿ ಎಸ್ ಹಲೋ ಕ್ಯಾಸ್ಟರ್ ಆಯಿಲ್ ಅತ್ತಿ ಅಂದಂದು ಆಯಿತು ಟೈಮ್ ಆಯಿತು ಗೈಸ್ ನಾಳೆ ಸಿಗುವ ಇನ್ನು 1 ಗಂಟೆ ಆಗಲಿಂತ ಕಾದದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಎಷ್ಟು ಹೊತ್ತು ಪಾಪ ನಿದ್ದೆ ಮಾಡೋ ಟೈಮ್ ಆಗಲಿಲ್ಲ
ಆದರೂ ಲೈವಲ್ಲಿ ನಿಮ್ಮ ಇಂಟರ್ನೆಟ್ ಎಲ್ಲ ವೇಸ್ಟ್ ಮಾಡಿಕೊಂಡು ನನ್ನ ಹತ್ರ ಎಲ್ಲ ಮಾತಾಡಿದ್ರಲ್ಲ, ತುಂಬ ಖುಷಿ ಆಯಿತು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮತ್ತು ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಉಂಟು, ಅದನ್ನು ನಾನು ವ್ಲಾಗಲ್ಲೇ ಶೇರ್ ಮಾಡ್ತೇನೆ. ಸೊ ಬಾಯ್, ಗುಡ್ ನೈಟ್, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ಸೊ ನಾಳೆ ಸಿಗೋಣ, ಬಾಯ್.